1983ರಿಂದ ರಾಮಕೃಷ್ಣ ಹೆಗಡೆಯವರಿಂದ ಎಚ್ ಡಿ ಕುಮಾರಸ್ವಾಮಿಯವರವರೆಗೆ 5 ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಪಕ್ಷ ಅದು ಎಚ್ ಡಿ ದೇವೇಗೌಡರು ಇರ್ಬೋದು, ಬೊಮ್ಮಾಯಿಯವರು ಇರ್ಬೋದು, JH ಪಾಟೀಲ್ ಅವರು ಇರ್ಬೋದು. ಈ ರಾಜ್ಯವನ್ನು ಬಹುಶಃ ನಮ್ಮ ಪಕ್ಷ 10-18 ವರ್ಷ ಆಳಿದೆ. ಹಲವು ಯೋಜನೆ, ಹಲವು ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಿದೆ. ಹೊಸ ಹೊಸ ಯೋಜನೆ ಇರ್ಬೋದು, ಅಲ್ಪಸಂಖ್ಯಾತರ ಆಯೋಗ ಇರ್ಬೋದು, ಇನ್ನಿತರ ಹಲವು ಯೋಜನೆಗಳನ್ನು ನಾವು ನಮ್ಮ ಪಕ್ಷವನ್ನು ಕೊಟ್ಟಿದೆ. ಇವತ್ತು ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರು ಆತ್ಮೀಯರು ಆದಂತಹ ಅಶ್ರಫ್ರನ್ನು ನಾವು ಕಣಕ್ಕಿಳಿಸಿದ್ದೇವೆ. ಬಹುಶಃ ಒಂದು ಪಕ್ಷ, 2 ರಾಷ್ಟ್ರೀಯ ಪಕ್ಷದ ಮಧ್ಯದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನಮ್ಮದು ಪ್ರಾದೇಶಿಕ ಪಕ್ಷ. ಈ 2 ಪಕ್ಷಕ್ಕೆ ಈ ಪ್ರಾದೇಶಿಕ ಪಕ್ಷವನ್ನು ಯಾವ ರೀತಿ ತುಳಿದು ಇದನ್ನು ಇಲ್ಲಿ ನಿರ್ಮೂಲನ ಮಾಡಬೇಕಂತ 2 ಪಕ್ಷಕ್ಕೆ ಆಸೆ ಇದೆ. ಅದು ಬಿಜೆಪಿ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು. ಪ್ರಾದೇಶಿಕ ಪಕ್ಷ ತಲೆ ಎತ್ತಿದರೆ ಖಂಡಿತವಾಗಿ ರಾಷ್ಟ್ರೀಯ ಪಕ್ಷ ಇಲ್ಲಿ ತಲೆ ಎತ್ತುವುದಿಲ್ಲ. ಅದು ಕೇರಳದಲ್ಲಿ ಇರ್ಬೋದು, ಆಂಧ್ರದಲ್ಲಿ ಇರ್ಬೋದು, ತಮಿಳುನಾಡಿನಲ್ಲಿ ಇರ್ಬೋದು, ಇಲ್ಲವೇ ಇನ್ನಿತರ ರಾಜ್ಯಗಳಲ್ಲಿ, ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಒರಿಸ್ಸಾ ಇರ್ಬೋದು. ಇಂಥ ರಾಜ್ಯಗಳಲ್ಲಿ ಎಲ್ಲವೂ ಪ್ರಾದೇಶಿಕ ಪಕ್ಷವು ಬಲಾಢ್ಯವಾಗಿ ರಾಜ್ಯವನ್ನು ಆಳ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಇಲ್ಲಿ ಪ್ರದೇಶ ಪಕ್ಷವಾಗಿ ಜನತಾದಳ ಜಾತ್ಯತೀತ ಇದೆ. ಬಹುಶಃ ಕಾಂಗ್ರೆಸ್ ಪಕ್ಷದವರು ಹೇಳ್ಬೋದು, ಅದು ಬಿಜೆಪಿಗೆ JDSಗೆ ಮತ ಕೊಟ್ಟರೆ ಬಿಜೆಪಿಗೆ ಬರ್ಬೋದಾದ. ನಾನು ಇವತ್ತು ನಿಮ್ಮ ಮುಂದೆ, ನನ್ನ ಆತ್ಮೀಯ ಮತದಾರರ ಮುಂದೆ ಹೇಳ್ತಾ ಇದ್ದೇನೆ, ಖಂಡಿತವಾಗಿ ಕಾಂಗ್ರೆಸ್ಗೆ ಈ ಸಲ ನೀವು ಮತ ಕೊಟ್ಟರೆ ಅದು ಬಿಜೆಪಿ ಬರುವುದು. ಅದು JDS ಪಕ್ಷಕ್ಕೆ ನೀವು ಕೊಟ್ಟರೆ ಖಂಡಿತವಾಗಿ JDS ಪಕ್ಷ ಬರ್ತದೆ. JDS ಪಕ್ಷ ಈ ರಾಜ್ಯದಲ್ಲಿ ಮೊದಲೆಲ್ಲ ಬರುವುದು. ನಾನು ಈಗಾಗಲೇ ಹೇಳಿದ 1983ರಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರಿಂದ ಹಿಡಿದು HD ಕುಮಾರಸ್ವಾಮಿ ಅವರಿಗೆ 5 ಮುಖ್ಯಮಂತ್ರಿಯನ್ನು ಕೊಟ್ಟಂತ ಪಕ್ಷ ನಮ್ಮದು. ಈ ರಾಜ್ಯಕ್ಕೆ ಹಲವು ಯೋಜನೆಗಳನ್ನು ಕೊಟ್ಟಿದ್ದೇವೆ. ಹಲವು ಈ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಹಲವು ಅಪಪ್ರಚಾರಗಳ ಮಧ್ಯದಲ್ಲಿ ನಾವು ಈ ಪಕ್ಷವನ್ನು ಬೆಳೆಸ್ತಾ ಇದ್ದೇವೆ. ನಮ್ಮಲ್ಲಿ HD ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ. ಇನ್ನು ಕೇಂದ್ರದಿಂದ ಅಥವಾ ಬಿಜೆಪಿಯವರಾಗಿ ಹಾಗೂ ಕಾಂಗ್ರೆಸ್ನವರಿಗಾಗೆ ಕೇಂದ್ರದಿಂದ ಹೈಕಮಾಂಡ್ ಇಂದ ಬರುವಂತಹ ನಮ್ಮದಲ್ಲ. ನಮ್ಮ ಪಕ್ಷ, ನಮ್ಮ ಶಾಸಕರು ಆರಿಸಿದಂತ ಮುಖ್ಯಮಂತ್ರಿ, ಕರ್ನಾಟಕದ ಜನತೆ ಕರ್ನಾಟಕದಲ್ಲೇ ಮುಖ್ಯಮಂತ್ರಿಯನ್ನು ಆರಿಸುವುದು. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಅದು ದೆಹಲಿಯಿಂದ ಬರಬೇಕು. ಆದ್ದರಿಂದ ನನ್ನ ಮತದಾರ ಬಾಂಧವರಿಗೆ ನಾನು ವಿನಂತಿಸುವುದೇ, ಹಲವು ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 2 ಸಲ ಈ ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೇನೆ. ಹಲವು ಯೋಜನೆಗಳನ್ನು, ಹಲವು ಹೈಸ್ಕೂಲ್ಗಳನ್ನು, ಹಲವು ಪ್ರಾಥಮಿಕ ಶಾಲೆಗಳನ್ನು ನಾವು ತಂದಿದ್ದೇವೆ. ಅದು ನಮ್ಮ ಸರ್ಕಾರ ಇದ್ದಾಗಲೇ ನಾವು ತಂದದ್ದು. ಅದು JDS ಸರ್ಕಾರನೇ. ನಮ್ಮ ಮುಂದೆ ಇದ್ದ ಇಲ್ಲಿ ಹೈಸ್ಕೂಲ್ ಇರ್ಬೋದು, ನೀರಿನ ಟ್ಯಾಂಕಿ ಇರ್ಬೋದು, ಇಲ್ಲದೆ ಇನ್ನೊಂದು ಇದಿರ್ಬೋದು, ಅದು ಜನತಾದಳ ಪಕ್ಷ ಇದ್ದಾಗಲೇ ತಂದದ್ದು. ನಮಗೂ ಆಡಳಿತ ಮಾಡ್ಲಿಕ್ಕೆ ಗೊತ್ತುಂಟು, ಈ ರಾಜ್ಯದ ಅಭಿವೃದ್ಧಿ ಮಾಡ್ಲಿಕ್ಕೆ ಗೊತ್ತುಂಟು. ನಾನು ನಿಮ್ಮ ಹತ್ರ ಹೇಳುವುದರಿಂದ ನಮಗೆ ಬೇಕಾದ ಶಾಂತಿ, ನೆಮ್ಮದಿ, ಸೌಹಾರ್ದ ಹಾಗೆ ಬದುಕುವಂತ ಒಂದು ನೆಮ್ಮದ ಸರ್ಕಾರ ನಮಗೆ ಬೇಕು. ಕಾಂಗ್ರೆಸ್ ಪಕ್ಷ ಓಟ್ ಬರುವಾಗ ಹೇಳ್ತದೆ, ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ, ನಮಗೂ ಮತ್ತು ಪ್ರಭಾಕರ್ ಭಟ್ಟರಿಗೆ ಚುನಾವಣೆ, ಇದು ನನಗೂ ಮತ್ತು ಪ್ರಭಾಕರ್ ಭಟ್ಟರಿಗೆ ನಾವು ಚುನಾವಣೆ ಅಂತ. ಚುನಾವಣೆ ಬಂದ ನಂತರ ಏನಿಲ್ಲ, ಅದು ಮರೆತು ಬಿಡ್ತಾರೆ. ಆದ್ದರಿಂದ ದಯವಿಟ್ಟು ನಿಮ್ಮ ಹತ್ರ ಹೇಳ್ತೀನಿ, ಅಶ್ರಫ್ ಜನಪರ ಶೋಷಿತರ ವರ್ಗದ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ, ಅಲ್ಪಸಂಖ್ಯಾತರ ವರ್ಗದ ಬಗ್ಗೆ, ದಲಿತ ಸಮುದಾಯದ ಬಗ್ಗೆ ದನಿ ಎತ್ತುವಂತಹ ಮನುಷ್ಯ. ಅವರು ಇಲ್ಲಿಯೇ ಅಲ್ಲ, ಮಂಗಳೂರಲ್ಲ ಅಲ್ಲ. ಅವರನ್ನು ನೀವು ವಿಧಾನಸಭೆಯಲ್ಲಿ ನಮ್ಮ ಬಗ್ಗೆ, ನಮ್ಮ ಕೂಗಿನ ಬಗ್ಗೆ ದನಿ ಎತ್ತಲು ನೀವು ಅವರನ್ನು ಆರಿಸಿಕೊಳ್ಬೇಕಾಗಿ ನಿಮ್ಮಂತರ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಮತವನ್ನು, ನಿಮ್ಮ ಮನೆಯವರ ಮತವನ್ನು, ನಿಮ್ಮ ನೆರೆಕರೆ, ನಿಮ್ಮ ಗ್ರಾಮದ ಎಲ್ಲ ಮತದಾರ ಬಂಧುಗಳನ್ನು ನಮ್ಮ ಅಭ್ಯರ್ಥಿ ಅಶ್ರಫರಿಗೆ ಮತ ಕೊಡಿಸಿ ಅವರನ್ನು ಗೆಲ್ಲಿಸಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿ ಅವಕಾಶ ಕೊಟ್ಟಂತಹ ಕ್ಷೇತ್ರ ಸಮಿತಿಯವರಿಗೂ ಹಾಗೂ ನನ್ನ ಎಲ್ಲ ನಾಯಕರು ವಂದಿಸ್ತಾ ನನ್ನ ಮಾತನ್ನು ಇವತ್ತಿಲ್ಲಿ ಕಂಡಿದ್ದೇನೆ. ನನಗೆ ಬಹಳ ಸಂತೋಷ. ಈ ಭಾಗದಲ್ಲಿ ಜನತಾದಳ ತನ್ನ ಅಸ್ತಿತ್ವವನ್ನು ಹೊಂದಿದೆ ಮತ್ತು ಈ ಚುನಾವಣೆಯಲ್ಲಿ ನಮ್ಮ ಛಾಪನ್ನ ಒತ್ತುತ್ತೇವೆ ಅನ್ನುವಂಥ ವಿಶ್ವಾಸ ನನಗೆ ಇವತ್ತು ಬಂದಿದೆ. ರಾಣಿ ಅಬ್ಬಕ್ಕನ ಒಂದು ಸಾಹಸ, ಸ್ವಾಭಿಮಾನ ಈ ಮಣ್ಣಿನ ಒಂದು ದೊಡ್ಡ ಶಕ್ತಿಯಾಗಿ ಈ ಭಾಗದ ಜನರಿಗೆ ಆಶೀರ್ವದಿಸಿದಂಥ, ಮಾರ್ಗದರ್ಶನವನ್ನು ಕೊಟ್ಟಂಥ ರಾಣಿ ಅಬ್ಬಕ್ಕ ಆ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನೆನಪಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವ ಶ್ರೀ ದಿನಕರ್ ಉಳ್ಳಾಲ್ ಅವರು ನಮ್ಮ ಜೊತೆ ಸೇರಿರುವುದು ರಾಣಿ ಅಬ್ಬಕ್ಕನ ಸಾಹಸಕ್ಕೆ ಸರಿಯಾದಂತಹ ಒಂದು ಶಕ್ತಿಯನ್ನು ನಮಗೆ ತುಂಬಿದೆ ಅನ್ನೋದು ಕೂಡ ನಾನು ನೆನಪಿಸ್ಕೊಳ್ತೇನೆ.
ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮುಂದೆ ಇರತಕ್ಕಂಥ ಕಾರ್ಯಕರ್ತರು. ಸ್ನೇಹಿತರೆ, ಇಲ್ಲಿ ನಾನು ಬಂದಾಗ ಕುಳಿತುಕೊಂಡಾಗ 2 ದೀಪಗಳ ಮಧ್ಯೆ ಬಹಳಷ್ಟು ಕೀಟಗಳು ಬಂದು ತುಂಬಿಕೊಂಡಿವೆ. ಆ ಕೀಟಗಳನ್ನು ನೋಡುವಾಗ ನನಗೆ ಅನಿಸ್ತು, ನಮ್ಮ ಕರ್ನಾಟಕ ರಾಜ್ಯ ಸಮೃದ್ಧಿಯಾದಂಥ ರಾಜ್ಯ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಪತ್ತು, IT, BT ಇಂಡಸ್ಟ್ರಿಗಳು, ನಮ್ಮಲ್ಲಿರುವಂಥ ಎಲ್ಲ ರೀತಿಯ ಸಂಪನ್ಮೂಲಗಳು, ಇದು ಆ ಉತ್ತರ ಪ್ರದೇಶದ, ಆ ಗುಜರಾತಿನ, ಆ ದೆಹಲಿಯ ಮಂದಿಗಳಿಗೆ ಬಹಳ ಆಕರ್ಷಣೆಯಾಗಿದೆ. ಹೇಗಾದರೂ ಮಾಡಿ ಕರ್ನಾಟಕವನ್ನು ಹಿಡಿಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಅವರಿದ್ದಾರೆ. ಹಾಗಾಗಿ ಗುಂಪಾಗಿ ಇವತ್ತು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ದಾಳಿ ಇಡ್ತಾ ಇದ್ದಾರೆ. ಅಂತ ಹುಳಗಳಾಗಿ ಕಾಣ್ತಾ ಇದ್ದಾರೆ ಎರಡೂ ಪಕ್ಷಗಳು. ನಿನ್ನೆ ಬಂದರು ಅಮಿತ್ ಶಾ, ನಿನ್ನೆ ಬಂದರು ಯೋಗಿ, ಮೊನ್ನೆ ಬಂದರು ಮೋದಿ. ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಅಸ್ತಿತ್ವ ಇಲ್ಲ, ಮತ್ತೆ ಓಡಾಗುವಂತ ಅವರು ಆ ಹಾತೆಗಳಾಗಿ ನಾಶವಾಗ್ತಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಒಂದು ಮಾತನ್ನು ಹೇಳಿದ್ರು ಅಮಿತ್ ಶಾ. ಪ್ರಥಮವಾಗಿ ಒಂದು ಸಭೆಯನ್ನು ನಡೆಸಿದ್ರು ಬೆಂಗಳೂರಿನಲ್ಲಿ, ಕಾರ್ಯಕರ್ತರದು ಮತ್ತು ಶಾಸಕರದು. ಹೇಗಾದ್ರೂ ಮಾಡಿ ಕರ್ನಾಟಕವನ್ನು ಹಿಡಿಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟರು. ಹೇಗಾದ್ರು, ಬೈ ಎನಿ ಮೀನ್ಸ್. ಯಾಕೆ ಅವ್ರ ಮಾತೊಂದನ್ನ ಮುಂದುವರಿಸಿ ಹೇಳಿದ್ರು, ನಮ್ಮಲ್ಲಿ ಇರುವಂತ ಎಲ್ಲ ವಿಚಾರಗಳನ್ನು ಉಪಯೋಗಿಸಿ ಇಲ್ಲಿ ಹಿಡಿಬೇಕು, ನಾವು ಮಾರ್ಕೆಟ್ ಮಾಡಬೇಕು ಅನ್ನುವಂಥ ಶಬ್ದವನ್ನು ಉಪಯೋಗಿಸಿದ್ರು. ಮಾರ್ಕೆಟ್ ಮಾಡೋದು ಅಂದ್ರೆ ವ್ಯಾಪಾರ ಮಾಡೋದು. ಗುಜರಾತಿನಿಂದ ಬಂದು ಕರ್ನಾಟಕವನ್ನು ವ್ಯಾಪಾರ ಮಾಡೋದಕ್ಕೆ ಅವರು ಸಿದ್ಧರಾಗಿ ಬಂದರು. ಆ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜನರನ್ನ ಅವರು ಕೊಡ್ಲುವುದಕ್ಕೆ, ನಮ್ಮ ಜನರನ್ನ ಉತ್ಪನ್ನಗಳಾಗಿ ಕಾಣುವುದಕ್ಕೆ, ನಿಕೃಷ್ಟವಾಗಿ ನಮ್ಮನ್ನು ಬಳಸಿಕೊಳ್ಳುವುದಕ್ಕೆ, ಆ ಮೂಲಕ ನಮ್ಮನ್ನು ಲೂಟಿ ಮಾಡುವುದಕ್ಕಾಗಿ ಅವರು ಬಂದಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಮಿತ್ ಶಾ ಅವರು ಬಂದ ಮೇಲೆ ಯೋಗಿಯವರು ನಿನ್ನೆ ಬಂದರು, ಒಂದು ಮಾತನ್ನು ಹೇಳಿದರು. ಈ ಕರ್ನಾಟಕದ ನಿರ್ವೀರ್ಯ ಸರ್ಕಾರ, ಈ ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳು ಅವರು ಷಂಡರಾಗಿದ್ದಾರೆ. ನಾನು ಆ ಮಾತನ್ನು ಹೇಳುವಾಗ ಬೇಸರವಾಗುತ್ತೆ ಆ ಶಬ್ದವನ್ನು ಬಳಸುವಾಗ. ಒಂದು ಮಾತನ್ನು ಹೇಳ್ತಾರೆ ಯೋಗಿ ನಿನ್ನೆ ಒಂದು ಕಡೆ ಭಾಷಣದಲ್ಲಿ, ಒಬ್ಬ ಹಿಂದೂವನ್ನು ಯಾರಾದರೂ ಮುಟ್ಟಿದ್ರೆ ನಾವು 100 ಜನರನ್ನ ನಾವು ತೆಗಿತೇವೆ ಅನ್ನುವಂಥ ಮಾತನ್ನು ಸಾರ್ವಜನಿಕವಾಗಿ ಹೇಳ್ತಾರೆ. ಈ ಪೊಲೀಸ್ ಅಧಿಕಾರಿಗಳು ಸುಮೋಟೋ ಅವರನ್ನು ಒದ್ದು ಒಳಗಾಕಬೇಕಾಗಿತ್ತು ಜೈಲಿಗೆ. ಅಂತ ಧೈರ್ಯ ಇದೆ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಜಾತ್ಯತೀತ ಅಂತ ಹೇಳ್ಕೊಳ್ತಾರೆ ಕಾಂಗ್ರೆಸ್ನವರು. ಏನ್ ಜಾತ್ಯತೀತ ನೀತಿ ಅವ್ರದ್ದು? ಯಾವ ರೀತಿಯಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ? ಭಾರತೀಯ ಜನತಾ ಪಕ್ಷದವರು ಕೋಮುವಾದಿ ಪಕ್ಷ ಆದ್ರೆ ಇವರು ಮೃದು ಹಿಂದುತ್ವದ ರಾತ್ರಿ ಕೋಮುವಾದಿ ಪಕ್ಷಗಳು. ಇವರು ನಮ್ಮ ಹುಡುಗರು ಜೈಲಿಗೆ ಹೋದಾಗ ಬಿಡಿಸಲಿಕ್ಕೆ ಸಾಧ್ಯವಾಗದೆ ಅವರನ್ನು ಕೊಳೆಯುವಂತೆ ಮಾಡುವಂತ ಕಾಂಗ್ರೆಸ್ಸಿಗರು ಇವರು. ಇಂಥ ಕೋಮುವಾದಿಗಳನ್ನ ಪರೋಕ್ಷವಾಗಿ ಬೆಂಬಲಿಸುವಂತಹ ಕಾಂಗ್ರೆಸ್ನವರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಿಂದ ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾದ ಮಾಜಿ ಮೇಯರ್ ಅಶ್ರಫ್ ರವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ಅಜೀಜ್ ಮಲಾರ್ ಅವರು 2 ಬಾರಿ ಈ ಭಾಗದಿಂದ ಜನಪ್ರತಿನಿಧಿ ಆಯ್ಕೆಯಾಗಿ ಬಂದರು. 2 ಬಾರಿ ಆಯ್ಕೆಯಾಗಿ ಬಂದ ನಂತರ ತಲಸ್ಪರ್ಶಿಯಾಗಿ ಅವರ ಕ್ಷೇತ್ರದ ಉದ್ದಗಲದಲ್ಲೂ ಪ್ರಗತಿಯನ್ನ ಸಾಧಿಸಿಕೊಟ್ಟವರು. ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಬೇಕಾದ ಅವಶ್ಯಕತೆಗಳಿಗೆ ಸ್ಪಂದಿಸಿದಂಥ ಒಬ್ಬ ನಾಯಕರಾಗಿ, ಜನರ ಮಧ್ಯೆ ಬೆಳೆದಂಥ ನಾಯಕರಾಗಿ ಕಾಣಿಸಿಕೊಂಡ್ರು. ಆ ಅಜೀಜ್ ಮಲಾರ್ ಅಂತ ನಾಯಕರನ್ನು ಈ ಭಾಗದಿಂದ ನೀವು ಕೊಟ್ಟಿದ್ದೀರಿ. ಇವತ್ತು ಅಶ್ರಫ್ ರವರು ಮಂಗಳೂರಿನ ಮೇಯರ್ ಆಗಿ ಅಲ್ಲಿನ ರಸ್ತೆಗಳಿಗೆ ಕಾಯಕಲ್ಪ ನೀಡಿದರು, ಬೀದಿ ದೀಪಗಳನ್ನು ಹಾಕಿಸಿದರು, ಕುಡಿಯುವ ನೀರುಗಳನ್ನು ಒದಗಿಸಿದರು, ಆಧುನಿಕ ಸೌಲಭ್ಯಗಳನ್ನು ಒದಗಿಸಿದರು. ಆ ಮೂಲಕ ಮಂಗಳೂರನ್ನ ಈ ರಾಜ್ಯದ ಅತ್ಯುತ್ತಮ ಮತ್ತು ಅತ್ಯಂತ ಒಂದು ಪ್ರಗತಿಪರ ನಗರ ಅನ್ನುವಂಥ ಕೀರ್ತಿಗೆ ಭಾಜನರಾಗುವುದಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಮೇಯರ್ ಅಶ್ರಫ್ ಅವರು. ಇವತ್ತು ಮಂಗಳೂರು ಇಡೀ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟಿದೆ. ಶೈಕ್ಷಣಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಆಗಿರ್ಬೋದು, ನಮ್ಮ ವೈದ್ಯಕೀಯ ಸಂಸ್ಥೆಗಳಿಂದ ಆಗಿರ್ಬೋದು, ಹೀಗೆ ಎಲ್ಲ ಕಾರಣಗಳಿಗಾಗಿ ಮಂಗಳೂರು ಪ್ರಸಿದ್ಧಿಯನ್ನು ಪಡೆದಿದೆ. ಆದರೆ ಮಂಗಳೂರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಮೇಯರ್ ಅಶ್ರಫ್ ಅವರಿಗೆ ಇದ್ದದ್ರಿಂದ ಅವರು ಇವತ್ತು ಕೂಡ ಜನಪ್ರಿಯರಾಗಿ ಮೇಯರ್ ಅಶ್ರಫ್ ಅಂತ ಕರೆಸಲ್ಕೊಡ್ತಾರೆ. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಣಕ್ಕಿಳಿಸಿದ್ದೇವೆ. ಅವರ ಹತ್ತಿರದಿಂದ ನೋಡಿದ್ದಾರೆ ಕಾಂಗ್ರೆಸ್ಸಿನಲ್ಲಿ ಯಾವ ರೀತಿಯ ರಾಜಕೀಯ ನಡೀತದೆ, ಯಾವ ರೀತಿಯಲ್ಲಿ ಶೋಷಿತರನ್ನ ದಮನಿತರನ್ನ ತುಳಿತಾರೆ,
ಯಾವ ರೀತಿಯಲ್ಲಿ ಬಡವರಿಗೆ ಅನ್ಯಾಯ ಮಾಡ್ತಾರೆ, ಯಾವ ರೀತಿಯಲ್ಲಿ ಕಾಕಸ್ಗಳು ಒಂದು ದುಷ್ಟ ಶಕ್ತಿಗಳು ಆ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಬಡವರನ್ನ ಮತ್ತು ಅಲ್ಪಸಂಖ್ಯಾತರನ್ನ ತುಳಿತಾ ಇದ್ದಾರೆ ಅನ್ನೋದನ್ನ ನೋಡಿದ್ರಿಂದಾಗಿ ಅವರು ಪ್ರತಿಭಟಿಸಿ ಹೊರಗೆ ಬಂದರು. ಅವರು ಸ್ವತಃ ಒಬ್ಬ ಕ್ರೀಡಾಪಟು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾರೆ. ಒಬ್ಬ ಕ್ರೀಡಾಪಟು ಯಾವಾಗಲೂ ಕ್ರೀಡಾ ಮನೋಭಾವದಿಂದ ಪ್ರತಿಯೊಂದನ್ನು ನೋಡ್ತಾರೆ, ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಅದಕ್ಕೆ ಸ್ಪಂದಿಸ್ತಾರೆ. ಹಾಗಾಗಿ ಇವತ್ತು ಅವರು ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರಿಗೆ ಅನ್ಯಾಯ ಮಾಡುವ ಪಕ್ಷ ಅನ್ನುವಂಥ ನಂಬಿಕೆಯಿಂದ ಹೊರಗೆ ಬಂದು ಅನ್ಯಾಯದ ವಿರುದ್ಧ ಸೆಟೆದೆದ್ದು ನಿಂತು ಜಾತ್ಯತೀತವಾದ ನಿಜವಾದ ಪಕ್ಷ ಜನತಾದಳ ಅನ್ನೋದನ್ನು ಗುರುತಿಸಿಕೊಂಡು ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕಾಣಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಸಾಚಾರ್ ಕಮಿಟಿ ವರದಿ ಆಯಿತು. ಆ ಸಾಚಾರ್ ಸಮಿತಿ ವರದಿಯನ್ನ ಮಂಡಿಸಿದಾಗ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನು ಅನ್ನೋದನ್ನ ಆ ಸಾಚಾರ್ ಸಮಿತಿ ವರದಿ ಹೇಳಿತು. ಇಡೀ ದೇಶದಲ್ಲಿ ಎಷ್ಟು ಶೇಕಡಾ ಜನರಿಗೆ ಸರ್ಕಾರಿ ಉದ್ಯೋಗ ಇದೆ ನಮ್ಮ ಅಲ್ಪಸಂಖ್ಯಾತರಿಗೆ? ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಡಳಿತ ಮಾಡಿತು. ಸಾಚಾರ್ ವರದಿ ಹೇಳ್ತದೆ ಕೇವಲ 1.5% ಜನ ಅಲ್ಪಸಂಖ್ಯಾತರು ಸರ್ಕಾರಿ ಉದ್ಯೋಗಿಗಳಾಗಿದ್ದಾರೆ. 1 ಎಕರೆ ಭೂಮಿ ಇರುವಂತಹ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಸಾಚಾರ್ ಸಮಿತಿ ವರದಿ ಓದಿ ನೋಡಬೇಕು. ಈ ಸಮಿತಿಯ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲಿಲ್ಲ. ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್, ಉದ್ಯೋಗದಲ್ಲಿ ಮೀಸಲಾತಿ ನೀಡಲಿಲ್ಲ, ಅಧಿಕಾರದಲ್ಲಿ ಮೀಸಲಾತಿ ನೀಡಲಿಲ್ಲ. ಕರ್ನಾಟಕದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಸರ್ಕಾರ ಇದ್ದಾಗ ಪ್ರಪ್ರಥಮ ಬಾರಿಗೆ ಮೀಸಲಾತಿಯನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ ತಂದದ್ದು, ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ನೀಡಿದ್ದು ಶ್ರೀಮಾನ್ ದೇವೇಗೌಡರು ರಾಷ್ಟ್ರದಲ್ಲೇ ಪ್ರಥಮ. ಅದರ ಜೊತೆಗೆ ಮೀಸಲಾತಿಯ ಜೊತೆಗೆ ಯಾವ ಒಂದು ಪಂಗಡದಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಅಹಿಂದ ಅಂತ ಅವರೇನೀಗ ಹೆಸರಿಟ್ಟಿದ್ದಾರೆ, ಅದಕ್ಕಿಂತ ಮೊದಲೇ ಅವರೆಲ್ಲರಿಗೂ ಮೀಸಲಾತಿಯನ್ನು ನೀಡಿ ಅವರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮತ್ತು ಆ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರವನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಆ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಅವರನ್ನು ಬಹಳ ಗೌರವದಿಂದ ಕಾಣ್ತಾರೆ. ಅಲ್ಪಸಂಖ್ಯಾತರು ಅವರ ಜೊತೆಗಿದ್ದಾರೆ. ಅಲ್ಪಸಂಖ್ಯಾತರಿಗೆ ನಾವು ಮಾಡಿದ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ. ಶಾದಿ ಭಾಗ್ಯ ಯೋಜನೆಗಳನ್ನು ಅದನ್ನು ಜಾರಿಗೆ ತಂದವರು ನಾವು. ಅದರ ನಂತರ ನಾವು ಮಾಡಿದಂಥ ಕೆಲಸಗಳು, ಹಜ್ ಭವನದ ನಿರ್ಮಾಣ ಆಗಿರ್ಬೋದು. ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಒಬ್ಬ ಅಲ್ಪಸಂಖ್ಯಾತನಿಗೆ ಗೃಹ ಇಲಾಖೆಯ ಒಂದು ಮುಖ್ಯಸ್ಥನಾಗಿ, ಗೃಹ ಇಲಾಖೆ ಸಚಿವನಾಗಿ ಸ್ಥಾನವನ್ನು ಕೊಟ್ಟದ್ದು ಕರ್ನಾಟಕದಲ್ಲಿ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಸಚಿವ ರೋಷನ್ ಬೇಗ್ ಅವರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟರು. ಯಾಕೆ ಸಿದ್ದರಾಮಯ್ಯನವರು ನಮ್ಮ ಇಲ್ಲಿಯ ಶಾಸಕರಿಗೆ ಹೋಮ್ ಮಿನಿಸ್ಟರ್ ಕೊಡಲಿಲ್ಲ? ಯಾಕೆ ಸಿದ್ದರಾಮಯ್ಯನವರು ಈಗ ರೋಷನ್ ಬೇಗ್ ಕಾಂಗ್ರೆಸ್ನಲ್ಲಿದ್ದಾರೆ ಅವರಿಗೆ ಯಾಕೆ ಕೊಡಲಿಲ್ಲ? ತನ್ವೀರ್ ಸೇಠ್ ಅವರಿಗೆ ಯಾಕೆ ಕೊಡಲಿಲ್ಲ? ಅಲ್ಪಸಂಖ್ಯಾತರು ಯಾವತ್ತೂ ಅವರು ಕೂಡ ನಂಬೋದಿಲ್ಲ. ಕಾಂಗ್ರೆಸ್ನವರಿಗೆ ಅವರಿಗೆ ಬೇಕಾದಂಥ ಚೇಲಗಳಿಗೆ ಕೊಟ್ಟು ಅವರ ಹಿಂದಿನಿಂದ ಪ್ರಾಕ್ಸಿಯಾಗಿ ಕೆಲಸ ಮಾಡ್ತಾರೆ, ಕೆಂಪಯ್ಯನನ್ನು ಇಟ್ಕೊಂಡು. ಭಾರತೀಯ ಜನತಾ ಪಕ್ಷದ ಬಗ್ಗೆ ಹೇಳಕ್ಕೆ ಹೋಗುದಿಲ್ಲ. ಆ ಪಕ್ಷದ ಕತೆ ಮುಗಿಯಿತು ಅನ್ನೋದು ಸ್ವತಃ ಮೋದಿ ಅವರಿಗೆ ಗೊತ್ತಿದೆ. ಹಾಗಾಗಿ ಮೋದಿ ಅವರೇ ಇವತ್ತು ಬಗಲಿಸಿ ಅಂತ ಹೇಳ್ತಾರೆ. ಅವರಿಗೆ ನಾಲಿಗೆ ತೊದಲಲಿಕ್ಕೆ ಪ್ರಾರಂಭ ಆಗಿದೆ. ಬದಲಿಸಿ ಅನ್ನುವಂಥ ಶಬ್ದವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಏನು ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ರು, ಆ ನಿರೀಕ್ಷೆಗಳೆಲ್ಲ ಹುಸಿಯಾಗಿದೆ. ಯಾವುದೇ ಕಾರ್ಯಕ್ರಮಗಳು ಅವರಲ್ಲಿಲ್ಲ. ಎರಡೂ ಪಕ್ಷಗಳು ಪರಸ್ಪರ ದೂಷಣೆಯಿಂದ, ಪರಸ್ಪರ ಆರೋಪಗಳಿಂದ, ಆರೋಪಗಳಿಂದ ಜನರನ್ನು ಬೇರೆ ದಾರಿಗೆ ತಿರುಗಿಸ್ತೇವೆ ಹೊರತು ಕಾರ್ಯಕ್ರಮವನ್ನು ಕೊಡ್ತಾ ಇಲ್ಲ. ಆದರೆ ನಮ್ಮ ಜನತಾದಳ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ದೇವೇಗೌಡರ ಮಾರ್ಗದರ್ಶನದಲ್ಲಿ ಹೊಸ ಒಂದು ದಿಕ್ಕಿನತ್ತ ಹೆಜ್ಜೆ ಇಟ್ಟಿದ್ದೇವೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ತತ್ವದಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ಕಟ್ಟ ಕಡೆ ದಟ್ಟ ದರಿದ್ರರಿಗೂ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕು ಅನ್ನುವುದು ನಮ್ಮ ಕಲ್ಪನೆಯಾಗಿದೆ. ಅನೇಕ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ. ಎಲ್ಲಾ ರೀತಿಯ ಸಾಲಗಳನ್ನ ಅಧಿಕಾರಕ್ಕೆ ಬಂದ 24 ಗಂಟೆಗಳ ಒಳಗೆ ಮನ್ನಾ ಮಾಡ್ತೇನೆ ಅನ್ನುವಂಥ ಒಂದೇ ಒಂದು ಪಕ್ಷ ಇದರ ಜನತಾದಳ. ಮಹಿಳೆಯರ ಸ್ವಸಹಾಯ ಗುಂಪುಗಳಲ್ಲಿ, ಅನೇಕ ಮಹಿಳೆಯರ ಸಂಘಗಳಲ್ಲಿ ಸಾಲ ತೆಗೆದು ಹಪ್ಪಳ, ಸಂಡಿಗೆ, ಬೇರೆ ಬೇರೆ ಸಣ್ಣ ಉದ್ಯಮಗಳನ್ನು ಮಾಡಿದಂಥ ಮಹಿಳೆಯರಿಗೆ, ಕುರಿ, ಆಡು, ದನಗಳನ್ನು ಸಾಕಿ ಬದುಕಬೇಕು ಅನ್ನುವಂಥ ಪ್ರಯತ್ನ ಮಾಡುವ ಮಹಿಳೆಯರಿಗೆ ತಗೊಂಡ ಸಾಲವೇ ಶೂಲವಾಗುವಂಥ ಸಂದರ್ಭದಲ್ಲಿ ಆ ಸಾಲಗಳನ್ನು ಮನ್ನಾ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ ಒಂದೇ ಒಂದು ಪಕ್ಷ ಅಂದರೆ ಜನತಾದಳ ಪಕ್ಷ. ಅನೇಕ ಮಹಿಳೆಯರು ಗರ್ಭಿಣಿಯಾಗಿರುವ ಸಂದರ್ಭದಲ್ಲಿ ಅವರಲ್ಲಿರುವಂಥ ಎನಿಮಿಕ್ ಅಥವಾ ಅವರಲ್ಲಿರುವಂತಹ ಒಂದು ನಿಶಕ್ತಿಯಿಂದಾಗಿ ಮಕ್ಕಳ ಜನನ ತೊಂದರೆ ಆಗ್ತದೆ. ಮಕ್ಕಳು ಬೇರೆ ಬೇರೆ ರೀತಿಯ ಒಂದು ಬುದ್ಧಿಮಾಂದ್ಯತೆ ಅಥವಾ ಅಂಗವಿಕಲತೆಗೆ ಕಾರಣರಾಗ್ತಾರೆ. ಆ ಮಹಿಳೆಯರಿಗೆ ಇಂಥ ಶಕ್ತಿಯನ್ನು ಕೊಡಬೇಕಾದ್ರೆ ಅವರಿಗೆ ಸರಿಯಾದ ರೀತಿಯ ಆರೈಕೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ 6 ತಿಂಗಳ ಕಾಲ ತಲಾ ಒಂದು ಮಹಿಳೆಗೆ 6,000 ರೂಪಾಯಿ, ಹಾಗೆ 36,000 ರೂಪಾಯಿಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಕೇವಲ ಜನತಾದಳ ಮಾಡಿದ ಹೊರತು ಬೇರೆ ಯಾವ ಪಕ್ಷನೂ ಮಾಡಿಲ್ಲ. ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕೊಡುವಂಥದ್ದು, ಅವರಿಗೆಲ್ಲ ರೀತಿಯ ಲ್ಯಾಪ್ಟಾಪ್ಗಳನ್ನು ಕೊಟ್ಟು ಅವರ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡುವಂಥದ್ದು, ಅವರ ಇದ್ದಂತಹ ಸ್ಕಾಲರ್ಶಿಪ್ಗಳನ್ನು ಕೊಡುವಂಥದ್ದು, ಎಲ್ಲ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮಾಡಿ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವುದಕ್ಕೆ ಅತ್ಯಂತ ಒಂದು ವ್ಯವಸ್ಥಿತವಾದ ಯೋಚನೆ ಮಾಡುವ ಒಂದು ಪಕ್ಷ ಅದು ಜನತಾದಳ ಪಕ್ಷ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೇವೆ.
ನಮಗೆ ಅನೇಕ ಕಾರ್ಯಕ್ರಮಗಳಿವೆ. ನಾವು ಬೇರೆಯವರ ಟೀಕೆ ಮಾಡುವುದಕ್ಕೆ ನಮಗೆ ಸಮಯ ಇಲ್ಲ. ನಮ್ಮಲ್ಲಿ ಅನೇಕ ನಾಯಕರುಗಳಿದ್ದಾರೆ, ಶುದ್ಧ ಹಸ್ತರಿದ್ದಾರೆ, ಸರಿಯಾದ ಕಾರ್ಯಕ್ರಮಗಳು ಮತ್ತು ಗುರಿಯನ್ನು ಹೊಂದಿದ್ದೇವೆ. ಅಶ್ರಫ್ ಅಂತ ನಾಯಕರನ್ನು ನಾವು ಮುಂದಿಟ್ಟುಕೊಂಡು ಹೋರಾಟದಿಂದ ನಾವು ಇದನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಅಶ್ರಫ್ ಅವರು ವಿಧಾನಸಭಾ ಜಗಲಿಯಲ್ಲಿ ಬಂದಾಗ ಎಲ್ಲರೂ ನಡಗಬೇಕು. ಓ ಅಶ್ರಫ್ ಬಂದರು ದಾರಿ ಬಿಡಿ ಅನ್ನಬೇಕು. ಯಾವುದೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮಾಡುವ ಟ್ರಾಫಿಕ್ ವಾರ್ಡನ್ ಆಗಿ ಮಾಡೋ ಕೆಲಸ ಅಲ್ಲ. ಅಶ್ರಫ್ ಅವರು ಗುಡುಗಬೇಕು ವಿಧಾನಸೌಧದಲ್ಲಿ, ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು. ಆಗ ನಮ್ಮ ಈ ಜಿಲ್ಲೆಗೆ ವೀರರಾಣಿ ಅಬ್ಬಕ್ಕನ ನೆನಪಾಗಬೇಕು. ವೀರರಾಣಿ ಅಬ್ಬಕ್ಕನನ್ನ ಸ್ಮರಿಸುವಂತ ಕೆಲಸವನ್ನು ಅಶ್ರಫ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದೆ. ಚಾಮುಂಡೇಶ್ವರಿಗೆ ಹೋದೆ. GT ದೇವೇಗೌಡರು ನಮ್ಮ ಅಭ್ಯರ್ಥಿ. ಅಲ್ಲಿಯ ಒಂದು ರೋಮಾಂಚಕ ಒಂದು ಸ್ಥಿತಿಯನ್ನು ಗಮನಿಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮತದಾರ ಅಲ್ಲಿ ಹೋದಾಗ, ಯಾಕೆ ಸರ್ ಬಂದ್ರಿ, ಇಲ್ಲಿ ನಾವು ಗೆಲ್ಸ್ಬಿಡ್ತೀವಿ ಸರ್, ನೀವು ಬೇರೆ ಕಡೆ ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ಖಂಡಿತವಾಗಿಯೂ ಸಿದ್ದರಾಮಯ್ಯವರು ಗಂಟು ಮೂಟೆ ಕಟ್ಟಿ ಬಾದಾಮಿಗೆ ಹೋಗಿದ್ದಾರೆ. ಬಾದಾಮಿಯಲ್ಲಿ ಕಡಲೆಪುರಿ ತಿನ್ಬೇಕು ಹೊರತು ಬಾದಾಮಿ ತಿನ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅಲ್ಲೂ ಕೂಡ ನಾಮಕರಣವನ್ನು ನಾಮಪತ್ರ ಹಾಕುವ ದಿನ ಸುಮಾರು 60,000 ಜನ ನಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಸೇರಿದ್ದಾರೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ವಿಶೇಷವಾದ ಬದಲಾವಣೆ ಮತ್ತೆ ಕ್ರಾಂತಿ ಆಗ್ತದೆ. ನಮ್ಮ ಕಾರ್ಯಕರ್ತರಲ್ಲಿ ದುಡ್ಡಿಲ್ಲ, ಇವರೆಲ್ಲ ಕೈಯಿಂದ ಕಿಸೆಯಿಂದ ಹಾಕಿ ಕೆಲಸ ಮಾಡೋರು. ನಮ್ಮಲ್ಲಿ ದುಡ್ಡಿಲ್ಲ, ನಮ್ಮಲ್ಲಿ ವಾಹನಗಳಿಲ್ಲ, ನಮ್ಮಲ್ಲಿ ಭಿತ್ತಿ ಪತ್ರಗಳಿಲ್ಲ, ನಮ್ಮಲ್ಲಿ ಫ್ಲೆಕ್ಸ್ಗಳು ಅಥವಾ ಬೇರೆ ಬೇರೆ ಸಾಧನಗಳಿಲ್ಲ. ಆದರೆ ಜನರ ಮನಸ್ಸಿನಲ್ಲಿ ನಾವಿದ್ದೇವೆ. ಜನ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಬದಲಿಯಾದಂಥ ವ್ಯವಸ್ಥೆ ಮಾಡಬೇಕು. ಈ ಎರಡು ಪಕ್ಷಗಳನ್ನು ದೂರ ಇಟ್ಟು ರಾಷ್ಟ್ರೀಯ ಪಕ್ಷಗಳು ಒಂದನ್ನು ಒಂದು ಎತ್ತಿಗೆಟ್ಟಿ ಸಮಾಜವನ್ನು ಅಲ್ಲೋಲ ಕಲ್ಲೋಲ ಮಾಡಿ ರಕ್ತದ ಓಕಳಿ ಮಾಡಿ ಓಟನ್ನು ಹಿಡಿಬೇಕು ಅನ್ನುವಂಥ ಇರಾದೆಯಲ್ಲಿರುವಂತಹ ಈ ಎರಡು ಪಕ್ಷಗಳು ಬದಿಗೆ ಹೋಗಬೇಕು. ಜನಪರವಾದ ಕಾರ್ಯಕ್ರಮವನ್ನು ಮುಂದಿಟ್ಟು ಬರುವಂತಹ ಜನತಾದಳವನ್ನು ಆರಿಸಬೇಕು ಅನ್ನುವಂತಹ ತೀರ್ಮಾನವನ್ನು ಜನ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ ನೋಡಿ, ಎಷ್ಟೊಂದು ಹೆಣಗಳು ಬಿದ್ದುವು. ಆ ಹೆಣದ ಮೇಲೆ ರಾಜಕೀಯ ಮಾಡುವ ಈ ಎರಡು ಪಕ್ಷಗಳು ನಮಗೆ ಬೇಕೇ? ಸೌಹಾರ್ದವನ್ನ, ಶಾಂತಿಯನ್ನ, ಸಮೃದ್ಧಿಯನ್ನ ಕಾಪಾಡುವಂತ ಮತ್ತು ಅದಕ್ಕಾಗಿ ಕಾರ್ಯಕ್ರಮವನ್ನು ಕೊಡುವಂತ ನಮ್ಮ ಪಕ್ಷ ಬೇಕೇ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ನಮ್ಮ ನಾಯಕರಾದಂತಹ ಅಶ್ರಫ್ ಅವರ ನೇತೃತ್ವದಲ್ಲಿ ಈ ಭಾಗದ ಪ್ರಗತಿಯನ್ನ ಮಾಡೋದಕ್ಕೆ ನಮ್ಮ ಪಕ್ಷ ವಿಶೇಷವಾದ ಆದ್ಯತೆ ಕೊಡುತ್ತದೆ. ಇಲ್ಲಿಂದ ಹೊರಡ್ತದೆ ನಮ್ಮ ಒಂದು ರಾಣಿ ಅಬ್ಬಕ್ಕನ ಸಾಹಸದ ಗಾಥೆ, ಇಲ್ಲಿಂದ ಹೊರಡ್ತದೆ ನಮ್ಮ ಗಟ್ಟಿ ಧ್ವನಿ. ಈ ಜಿಲ್ಲೆಯನ್ನ ಮತ್ತೆ ಶಾಂತಿ ಸೌಹಾರ್ದದ ಕೇಂದ್ರವಾಗಿ ಮಾಡ್ತೇವೆ. ಈ ಜಿಲ್ಲೆಯನ್ನು ನಾವು ಮತ್ತೆ ಒಂದು ಸುಂದರವಾದಂತಹ ಭೂಮಿ, ಒಂದು ಪರಶುರಾಮ ಸೃಷ್ಟಿಯನ್ನ ಅತ್ಯಂತ ಸುಂದರವಾದಂತಹ ಒಂದು ಪ್ರದೇಶವನ್ನಾಗಿ ಮಾಡ್ತೇವೆ. ಅದಕ್ಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಕಾಂಗ್ರೆಸ್ನಂತ ಕದೀಮರು, ಮೃದು ಹಿಂದುತ್ವದ ಪ್ರತಿಪಾದಕರು, ನಾಟಕದ ಸೋಗುಗಾರರು ಅವರನ್ನೆಲ್ಲ ಬದಿಗೆ ಹೋಗಿ ಮನೆಗೆ ಕೂತ್ಕೊಳ್ಳಿಕ್ಕೆ ಹೇಳಬೇಕಾಗ್ತದೆ. ಸಾಕು ನಿಮ್ಮ ನಾಟಕ. ಬಹಳ ವರ್ಷ ನಾಟಕ ಮಾಡಿದ್ದೀರಿ, ಬಹಳ ಪ್ರಚಾರ ಪಡೆದಿದ್ದೀರಿ. ಪ್ರಚಾರಕ್ಕಾಗಿ ನೀವು ಮಾಡುವ ಕೆಲಸಗಳೆಲ್ಲ ನಾವು ನೋಡಿದ್ದೇವೆ. ಇನ್ನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಭಾರತೀಯ ಜನತಾ ಪಕ್ಷ ಅದು ಕೆಲಸ ಮಾಡೋ ಪಕ್ಷ ಅಲ್ಲ. ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಗ್ಯಾಸಿನ ಬೆಲೆ ಏನಾಯ್ತು, ಪೆಟ್ರೋಲ್ ಬೆಲೆ ಏನಾಯ್ತು, ಡೀಸೆಲ್ ಬೆಲೆ ಏನಾಯ್ತು, ಯಾವ ಕೆಲಸ ಮಾಡಿದ್ದಾರೆ? ನೋಟ್ ಬ್ಯಾನ್ ಮಾಡಿ ಏನಾಯ್ತು? ಕಳ್ಳ ನೋಟ್ ಎಷ್ಟು ತಂದ್ರು? ಮಂಗಳೂರಿಗೆ ಬಂದಾಗ ಉಡುಪಿಯಲ್ಲಿ ಅವರ ಬಗ್ಗೆ ಹೊಗಳಿದ್ರು. ಆಗ ಡೆಲ್ಲಿಯಿಂದ ರಿಪೋರ್ಟ್ ಬಂತು, ಸರ್ ನೀವು ಹೊಗಳಿ ಸ್ವಲ್ಪ ಜಾಸ್ತಿ ಆಯ್ತು, ದೇವೇಗೌಡರು 90 ಸೀಟಲ್ಲಿ ಇದ್ರು, ಈಗ 113 ಸೀಟಿಗೆ ಎತ್ತಿದ್ದಾರೆ ನಿಮ್ಮ ಹೊಗಳಿಕೆ. ಇದು ಇಂಟೆಲಿಜೆನ್ಸ್ ರಿಪೋರ್ಟ್. ಅದಕ್ಕೆ ಮಾರನೇ ದಿವಸ ಅಲ್ಲೋಗಿ ಅಲ್ಲಿಂದ ದೂರುವುದಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಜನ ಹೇಳಿದ್ರಿ ಪ್ರಧಾನಿ ಏನು ಪ್ರಧಾನಿ ಅಂತ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂದರೆ, ಬಿಜೆಪಿಯವರು 48ರಿಂದ 60ರಿಂದ ಮೇಲೆ ಹೋಗೋದಿಲ್ಲ. ನಮ್ಮ ಜನತಾದಳ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರ್ತೇವೆ. ವಿ ಆರ್ ಗೋಯಿಂಗ್ ಟು ದ ಕಿಂಗ್ಸ್, ನಾಟ್ ಕಿಂಗ್ ಮೇಕರ್ಸ್. ಇವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಬರ್ತಾರೆ, ತೆಲುಗರ ಹತ್ರ ಮಾತಾಡ್ತಾರೆ, ನೀವೆಲ್ಲರೂ ಜನತಾದಳವನ್ನು ಬೆಂಬಲಿಸಿ ಅಂತ ಹೇಳ್ತಾರೆ. ನಾವೇನು ಕೇಳ್ಕೊಂಡಿರ್ಲಿಲ್ಲ ಅವರತ್ರ. ಅವರಾಗಿ ಹೇಳ್ತಾರೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಒಬ್ಬರೇ ಜಾತ್ಯತೀತ ನಾಯಕ, ಅವರಿಗೆ ಬೆಂಬಲಿಸಿ ಅಂತ ಹೇಳ್ತಾರೆ. ಏನು ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ತಮಿಳುನಾಡಿನ ನಾಯಕರುಗಳು ಬಂದು ಭಾಷಣ ಮಾಡ್ತಾರೆ. ಯಾಕೆ ಇವರಿಗೇನು ತಿಳುವಳಿಕೆ ಇಲ್ವಾ? ಈ ಕಾಂಗ್ರೆಸ್ ಆಗುದಿಲ್ಲ. ನಾನು ಕೇಳ್ತೇನೆ ನಿಮ್ಮ ಜನಗಳ ಹತ್ರ, ನಮ್ಮ ಮಂತ್ರಿಗಳು ಭಾಷಣ ಮಾಡ್ತಾರೆ, ಅತ್ಯುತ್ತಮವಾದಂತಹ ಆಹಾರ ಸಚಿವರು, ರೇಷನ್ ಕಾರ್ಡ್ ಒಂದು ಮುದುಕಿಗೆ ಕೊಡಿಸ್ಲಿಕ್ಕಾಗದು. ಇವರಿಗೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕಾದ್ರೆ ಮೊಬೈಲ್ ಬೇಕು, ಮೊಬೈಲ್ ನಂಬರ್ ಸ್ವಂತದ್ದಿಲ್ಲ. ಪೋಸ್ಟ್ ಆಫೀಸಲ್ಲಿ ಹೋಗಿ 3 ದಿನ ನಿಂತೆ ನನಗೆ ಆಗ್ಲಿಲ್ಲ. ಇದು ಒಂದು ಪ್ರಕರಣ ಅಲ್ಲ, ಇಂಥ 100,000 ಸಾವಿರಾರು ಪ್ರಕರಣಗಳು ಈ ರಾಜ್ಯದಲ್ಲಿದೆ. ಇದನ್ನು ಹೋಗಲಾಡಿಸಬೇಕು. ಬಡವರ ಮನೆ ಬಾಗಿಲಿಗೆ ನಾವು ರೇಷನ್ ಕೊಡುವಂತ ವ್ಯವಸ್ಥೆ ಆಗಬೇಕು. ಅವರೆಲ್ಲರಿಗೂ ಕೂಡ ಯಾರು ವಯಸ್ಸಾಗಿದ್ದಾರೆ, ಇಲ್ಲಿ ವಯಸ್ಸಾದವರು ನೋಡಿದ್ದೇನೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಯಾರು ಹಿರಿಯ ನಾಗರಿಕರು ಅಂತ ವಯಸ್ಸಾದವರು ಇದ್ದಾರೆ, ಎಲ್ಲರಿಗೂ 5,000 ರೂಪಾಯಿಯನ್ನು ಕೊಡ್ತೇವೆ.
ಯಾರು ವಿಕಲಚೇತನರಿದ್ದಾರೆ ಅವರಿಗೆ 2,500 ರೂಪಾಯಿ ತಿಂಗಳಿಗೆ ಕೊಡ್ತೇವೆ. ಯಾರು ಆಶಾ ಕಾರ್ಯಕರ್ತೆಯರಿದ್ದಾರೆ ಅವರಿಗೆ 10,000 ರೂಪಾಯಿಯನ್ನು ಕೊಡ್ತೇವೆ. ಯಾರು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಟೀಚರ್ಗಳಿದ್ದಾರೆ, ಅವರಿಗೆ ಸಂಬಳವನ್ನು ನಿಗದಿ ಮಾಡ್ತೇವೆ. ಇಂಥ ಜನಪರವಾದ ಬಡವರ ಕೆಲಸ ಮಾಡುವ ಬಡ ಜನರ ಒಂದು ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದಕ್ಕಾಗಿ ನಿಮ್ಮಲ್ಲಿ ಕೇಳ್ತೇವೆ, 2 ಕೈ ಜೋಡಿಸಿ ಸನ್ಮಾನ್ಯ ಅಶ್ರಫ್ ರವರನ್ನು ಗೆಲ್ಲಿಸಿ. ಅವರ ಮೂಲಕ ಹೋರಾಟ ಮಾಡೋಣ, ಅವರ ಮೂಲಕ ಈ ರಾಜ್ಯದ ಒಂದು ಸರ್ವಾಂಗೀಣ ಪ್ರಗತಿಯಾಗಿ ದುಡಿಯೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅನ್ನುವಂಥ ನಂಬಿಕೆಯನ್ನು ಇಟ್ಟವರು ನಾವು. ವಸುದೈವ ಕುಟುಂಬಕಂ ಅಂತ ಹೇಳಿ ಇಡೀ ಪ್ರಪಂಚವೇ ಒಂದು ಕುಟುಂಬ, ಅದರಲ್ಲಿ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ನಂಬಿಕೆ ಇಟ್ಟವರು ನಾವು. ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನುವಂಥ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದಾಗಿ ಮುಂದೆ ಹೇಗೆ ಬದುಕುತ್ತಿದ್ದೆವೋ ಅದೇ ರೀತಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಅದಕ್ಕೆ ಅಡ್ಡಗಾಲಾಗಿರುವ ಈ 2 ಹುಳಗಳನ್ನು ಓಡಿಸಬೇಕು, 2 ಹುಳಗಳು ನಿರ್ಮೂಲನೆ ಆಗಬೇಕು, ಈ 2 ರಾಷ್ಟ್ರೀಯ ಪಕ್ಷಗಳನ್ನು ತೊಲಗಿಸಬೇಕು, 2 ರಾಷ್ಟ್ರೀಯ ಪಕ್ಷಗಳು ಮನೆಗೆ ಹೋಗಬೇಕು. ಹಾರೂನ್ ರಶೀದ್, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ಅತಿಥಿ ಇಕ್ಬಾಲ್ ಎಲಿಮಲೆ, ರಾಜ್ಯ ಕಾರ್ಯದರ್ಶಿ, ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ಅತಿಥಿ ಇಬ್ರಾಹಿಂ ಗೋಳಿಕಟ್ಟೆ, ರಾಜ್ಯ ಕಾರ್ಯದರ್ಶಿ, ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮೇಯರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ರು, ಮೇಯರ್ ಆಗಿದ್ರು, ಬೇರೆ ಬೇರೆ ಕಾಂಗ್ರೆಸ್ ಅಲ್ಲಿ ಎಲ್ಲಾ ಸ್ಥಾನಮಾನವನ್ನು ಅವರಿಗೆ ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ದುರಹಂಕಾರ, ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುವಂತಹ ಬೆಳವಣಿಗೆ, ಅಲ್ಪಸಂಖ್ಯಾತರ ಹಿಂದುಳಿದವರಿಗೆ ಆಗುತ್ತಿರುವ ಅನ್ಯಾಯವನ್ನು ಮೆಟ್ಟಿ ಈ ಪಕ್ಷದಲ್ಲಿ ಇನ್ನು ಉಳಿಗಾಲವಿಲ್ಲ ಅಂತ ಹೇಳಿ ಅವರು ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಸೇರಿ ಇವತ್ತು ಜನತಾದಳದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಇವತ್ತು ಅಧಿಕಾರ ಬೇಕು ಅಂತಾದ್ರೆ ಅವರಿಗೆ ಆ ಪಕ್ಷದಲ್ಲಿ ಇರಬಹುದಿತ್ತು. ಆದ್ರೆ ಅವರು ಇಲ್ಲಿ ಚುನಾವಣೆಗೆ ನಿಲ್ತೇನೆ ಅಂತ ಹೇಳಿ ಅವರು ಇಲ್ಲಿ ಬಂದಿಲ್ಲ ಪಕ್ಷಕ್ಕೆ. ಆದ್ರೆ ಇಲ್ಲಿಯ ಕ್ಷೇತ್ರದ ಶಾಸಕರು ಒಂದು ಸವಾಲನ್ನಾಗ್ತಾರೆ. ಅವರು ಅಶ್ರಫ್ ಅವರು ಉಳ್ಳಾಳದಲ್ಲಿ ನಿಲ್ಲುತ್ತಿದ್ರೆ ಬಂದು ನಿಲ್ಲಿ, ಅವರನ್ನು ನಾನು ಸ್ವಾಗತಿಸ್ತೇನೆ. ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಇಲ್ಲ ಅಂತಾದ್ರೆ ಆ ದುಡ್ಡನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾರೆ, ಕಾರ್ಯಕರ್ತರು ಇಲ್ಲ ಅಂತ ಹೇಳಿ ಆದ್ರೆ ನನ್ನ ಕಾರ್ಯಕರ್ತರನ್ನು ಅವರಿಗೆ ಕೊಡ್ತೇನೆ ಅಂತ ದುರಹಂಕಾರದ ಮಾತನ್ನಾಡಿದ್ದಾರೆ. ಅದಕ್ಕೆ ಈ ಕ್ಷೇತ್ರದ ಜನತೆ ಇವತ್ತು ಅಶ್ರಫ್ ಅಭ್ಯರ್ಥಿಯನ್ನು ಜನತಾದಳ ನಿಲ್ಲಿಸಿದೆ. ಇಂತಹ ದುರಹಂಕಾರದ ಮಾತು ಯಾವ ಪಕ್ಷದಲ್ಲಿ ಯಾವ ನಾಯಕರು ಹೇಳುವುದಿಲ್ಲ. ಆದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಣ ಸಂಗ್ರಹಿಸಿ ಅವರಿಗೆ ನಾಮಪತ್ರವನ್ನು ಹಾಕಿಸಿದ್ರು. ಇವತ್ತು ಈ ಕ್ಷೇತ್ರದಲ್ಲಿ ಯಾಕೆ ಅವರು ಹೇಳ್ತಾ ಇದ್ರು, ನನಗೆ ಈ ಕ್ಷೇತ್ರಕ್ಕೆ ಬರಬೇಕಾಗಿಲ್ಲ, ನಾನು 2 ದಿನ ಮೊದಲು ಬರ್ತೇನೆ, ಈ ಬೇರೆ ಹೆಜ್ಜೆ ಇಳಿಸುತ್ತೇನೆ ಅಂತ ಹೇಳಿಕೆಯನ್ನು ದುರಹಂಕಾರದ ಮಾತುಗಳನ್ನು ನೀಡಿದ್ರು. ಇವತ್ತೇನು ಸ್ವಾಮಿ, ಬೆಳಿಗ್ಗೆ 6 ಗಂಟೆಯಿಂದ ಎದ್ದು ರಾತ್ರಿ 12 ಗಂಟೆಗೆ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಯಾಕೆ ಅವರು ಸುತ್ತಬೇಕು ಅಂತ ನಾನು ಅವರಿಗೆ ಕೇಳಿಗೆ ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟು ದಿನ ನಮ್ಮನ್ನು ಮೂರ್ಖರಾಗಿ ಮಾಡಿರಬಹುದು ಕಾಂಗ್ರೆಸ್ ಸರ್ಕಾರ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಒಂದೇ ಒಂದು ಮಾತಾಡ್ತಾರೆ ಅವರು, ನೀವು ಜನತಾದಳಕ್ಕೆ ಕೊಟ್ರೆ ಬಿಜೆಪಿ ಬರ್ತದೆ ಅಂತ. ನಾನು ಹೇಳ್ತೇನೆ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, ಜನತಾದಳ ಬರಲಿ, ಆ ಮಾತು ಇವರು 5 ವರ್ಷ ಅಧಿಕಾರ ಸಿದ್ದರಾಮಯ್ಯ ಇವರು ರಮನಾಥ್ ಇವರು ಕಾದವರು ಮಾಡಿದ್ರಲ್ಲ. ಈ 5 ವರ್ಷದಲ್ಲಿ ಬಿಜೆಪಿಯನ್ನು ಬೆಳೆಸಿ ಅಧಿಕಾರ ಇದ್ದು ಬೆಳೆಸಿದವರು ಯಾರು? ಜನತಾದಳದವರ ಅಲ್ಲ ಕಾಂಗ್ರೆಸ್ನವರು ಅಂತ ನೀವರಿಗೆ ಕೇಳಬೇಕಾದಂತ ಪ್ರಶ್ನೆ ಇದೆ. ಇವತ್ತು ಬಿಜೆಪಿಯವರನ್ನು ಬೆಳೆಸಿ ಈ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯವನ್ನು ಹಾಳು ಮಾಡಿ ಈ ಜಿಲ್ಲೆಯಲ್ಲಿ 20-25 ಮರ್ಡರ್ ಮಾಡಿದ್ರೆ ಆ ಕೃತಜ್ಞತೆ ನಾವು ಅವರಿಗೆ ಸಲ್ಲಬೇಕಾಗ್ತದೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ, ಈ ಜಿಲ್ಲೆಯ ಶಾಸಕರಿಗೂ, ಈ 8 ಶಾಸಕರಿಗೂ, ನಾವು 7 ಶಾಸಕರಿಗೂ ಸಲ್ಲಿಸಬೇಕಾಗ್ತದೆ. ಇವತ್ತು ಬಿಜೆಪಿ ಬರ್ತದೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಇವರಿಗೆ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಮ್ಮನ್ನು ಎದುರಿಸಿ ಬಿಜೆಪಿ ಅವರ ಬಗ್ಗೆ ಯಾರು ಮಾತಾಡ್ತಾರೆ? ಈ ಕ್ಷೇತ್ರದಲ್ಲಿ ನಾನು ಕೇಳ್ತೇನೆ, ಬಿಜೆಪಿಯವರ ಬಗ್ಗೆ ಈ ಕಾಂಗ್ರೆಸ್ನವರು ಯಾರಾದ್ರೂ ಮಾತಾಡ್ತಾರಾ? ಜನತಾದಳದವರ ಬಗ್ಗೆ ಯಾಕೆ ಜನತಾದಳಕ್ಕೆ ಓಟು ಬಂದ್ರೆ ಅವರು ಸೋಲ್ತಾರೆ ಭಯದಿಂದ ಅವ್ರು ಹೇಳ್ತಾರೆ ಹೊರತು ಬಿಜೆಪಿ ಬಗ್ಗೆ ತುಟಿ ಬಿಚ್ಚುದಿಲ್ಲ. 5 ವರ್ಷದಲ್ಲಿ ಮಾತಾಡಿಲ್ಲ. ಈಗ ಮೊನ್ನೆ ಈ ಚುನಾವಣೆ ನಂತರ ಆದ್ರೂ ಈ ಜಿಲ್ಲೆಯಲ್ಲಿ ಯಾರಾದ್ರೂ ಮಾತಾಡಿದಾರ? ಯಾರು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಅವರ ತಲೆಯಲ್ಲಿ ಏನುಂಟು, ಈ ಅಲ್ಪಸಂಖ್ಯಾತರು ಇವತ್ತೆಲ್ಲ ನಾಳೆ ನಮಗೆ ಓಟು ಕೊಡ್ತಾರೆ, ನಮಗೆ ಹಿಂದೂಗಳ ಓಟು ಬೇಕು, ಅದನ್ನ ನಾವು ಸರಿ ಮಾಡುವ. ಖಂಡಿತವಾಗಿ ಹೇಳ್ತೇನೆ, ಈ ಸಲ ಹಿಂದೂಗಳಾಗ್ಲಿ ಮುಸ್ಲಿಂಗಳಾಗ್ಲಿ ಈ ಕ್ಷೇತ್ರದಲ್ಲಿ ಕೋಮು ಸಾಮರಸ್ಯವನ್ನು ಕಾಪಾಡಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿಯನ್ನು ತರಬೇಕು ಅಂತಾದ್ರೆ ನಾವು ಜನತಾದಳದ ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸಲು ನಾವು ಅಶ್ರಫ್ ಮೇಯರ್ ರವನ್ನು ಶಾಸಕರಾಗಿ ಕಳಿಸಬೇಕಾಗಿದೆ. ಇವತ್ತು ಎಂ.ಬಿ. ಸದಾಶಿವರು ಹೇಳಿದಾಗೆ ನಮ್ಮಲ್ಲಿ ಹಣದ ಬಲ ಇಲ್ಲ. ಇವರು ಒಂದೊಂದು ಬೂತಿಗೆ 1 ಲಕ್ಷ 2 ಲಕ್ಷ ಕೊಡ್ತಾರೆ. ನಮ್ಮಲ್ಲಿ ಹಣದ ಬಲ ಇಲ್ಲ, ಫ್ಲೆಕ್ಸ್ ಇಲ್ಲ, ಕಾರ್ ಇಲ್ಲ, ಯಾವುದೂ ಇಲ್ಲ. ನಾವು ಈ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು
ನಾವು ಈ ನಾಯಕರೆಲ್ಲ ಸೇರಿಕೊಂಡು ನಮ್ಮೇ ಸೇರಿಕೊಂಡು ನಾವೆಲ್ಲ ಅವರಿಗೆ ಇವತ್ತು ನಿಂತು ನಾವು ಅವರಿಗೆ ಏನಾದ್ರೂ ಖರ್ಚಿಗೆ ನಾವು ಕೊಟ್ಟು ನಾವೇ ಮಾಡಿಕೊಂಡು ಮಾಡುವುದಂತ ನಮ್ಮ ಪಕ್ಷದಿಂದ ಬರುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಮ ಪಕ್ಷ ಅಧಿಕಾರದಲ್ಲಿ ಇವತ್ತು ಎರಡು ಪಕ್ಷದಲ್ಲೂ ಹಣಕ್ಕೆ ತೊಂದರೆ ಇಲ್ಲ, ಆದ್ರೆ ನಮ್ಮಲ್ಲಿ ಪಕ್ಷ ಇಲ್ಲ. ಆದ್ರೆ ಜನರ ಪ್ರೀತಿ ವಿಶ್ವಾಸ ಕುಮಾರಸ್ವಾಮಿ ಅವರ ನಾಯಕತ್ವ ಬೇಕು ಅಂತ ಹೇಳಿ ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಜನ ಬಯಸಿ ಇವತ್ತು ಓಟು ಕೊಡ್ತಾ ಇದ್ದಾರೆ. ಇವತ್ತು ರೈತರ ಸಮಸ್ಯೆ ಇರಬಹುದು, ಅಡಕೆ ಬೆಳೆಗಾರರ ಸಮಸ್ಯೆ ಇರಬಹುದು, ಬೇರೆ ಬೇರೆ ಸಮಸ್ಯೆಗಳಿರಬಹುದು. ಅದರ ಬಗ್ಗೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಿ ಮಾತಾಡ್ತಾ ಇಲ್ಲ. ಇವರು ಮಾತಾಡೋದು ಈ ಎರಡು ಕೋಮು ಸಾಮರಸ್ಯವನ್ನು ಹಾಳು ಮಾಡಿ ಯಾರು ಸಾಯ್ತಾರೆ ಅವರನ್ನು ಕಾದು ಕೊಟ್ಟು ಎರಡು ಪಕ್ಷವು ಮಾತಾಡ್ತಾರೆ. ಇವತ್ತು ಒಂದು ಮಾತನ್ನು ನಿಮಗೆ ಹೇಳ್ತೇನೆ ನಾನು, ಈ ಜಿಲ್ಲೆಯಲ್ಲಿ 24 ಮರ್ಡರ್ ಆಯ್ತು. ಯಾರು ಕಾರಣ ಇದಕ್ಕೆ? ಬಿಜೆಪಿ ಅವರೆಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರು ಕಾರಣ. ಒಬ್ಬ ಪಂಚಾಯತ್ ಅಧ್ಯಕ್ಷ ಅದು ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಹಾಡು ಹಗಲಲ್ಲೇ ಕರುಪಾಡಿಯಲ್ಲಿ ಮರ್ಡರ್ ಮಾಡ್ತಾರೆ. ಹಾಡು ಹಗಲ ಒಬ್ಬ ಪಂಚಾಯತ್ ಅಧ್ಯಕ್ಷನನ್ನು. ಇದೇನು ಬಿಹಾರದಲ್ಲಿಲ್ಲ, ನಾವು ಯುಪಿಯಲ್ಲಿಲ್ಲ, ಕರ್ನಾಟಕದಲ್ಲಿ ಶಾಂತಿಪ್ರಿಯ ಅಂತ ಹೇಳಿ ನಾವು ಹೆಸರಾಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಪಂಚಾಯತ್ ಅಧ್ಯಕ್ಷರನ್ನು ಮರ್ಡರ್ ಮಾಡ್ತಾರೆ. ಇವತ್ತಿನವರೆಗೆ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು ಜಾಮೀನಿನಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಯಾರಿದಕ್ಕೆ ಕಾರಣ? ಬಿಜೆಪಿ ಅವರೆಲ್ಲ ಕಾಂಗ್ರೆಸ್ನವರೆಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಬಂಟ್ವಾಳದಲ್ಲಿ ಎಷ್ಟು ಮರ್ಡರ್ ಆಯ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಊರಿನಲ್ಲಿ. ಇವತ್ತು ಇವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ತದಾ? ಯಾಕೆ ನಾವು ಮತ್ತೊಬ್ಬರನ್ನು ಜನತಾದಳದವರು ಬಿಜೆಪಿ ನೀವೇನು ಮಾಡಿದ್ದೀರಿ ಅಂತ ಕಾಂಗ್ರೆಸ್ ಉತ್ತರ ಕೊಡಬೇಕು, ಈ ಶಾಸಕರು ಉತ್ತರ ಕೊಡಬೇಕು. ಇದೇ ಕೊಳಜೆ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಅಕ್ಕ ತಮ್ಮನನ್ನು ಕೊಂತಾನೆ. ಒಂದು ವರ್ಷ ಇದ್ದ ನಿರಪರಾಧಿಗಳಂತ ಕೊಂಡು ಜೈಲಿಗೆ ಹಾಕ್ತಾರೆ, ಲಾಠಿ ಹಿಡಿತಾರೆ. ಸಚಿವರ ಹತ್ರ ಹೋಗಿ ಹೇಳ್ತಾರೆ, ಸಚಿವರೇ ಅನ್ಯಾಯವಾಗಿ ನಮ್ಮ ಮಕ್ಕಳನ್ನು ನಾವೇನೋ ಗುಜರಿ ವ್ಯಾಪಾರ ಮಾಡಿ ಮೀನಿನ ವ್ಯಾಪಾರ ಮಾಡಿ ಏನೋ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ, ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗ ನನಗೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಮರ್ಡರ್ ಕೇಸ್ ಅಂತ ಹೇಳ್ತಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಬಂದು 1,000-2,000 ಜನ ಸೇರಿಸಿ ನಾನು ಈ ಜಿಲ್ಲೆಗೆ ಬೆಂಕಿ ಕೊಡ್ತೇನೆ ಅಂತ ಹೇಳ್ತಾರೆ. ಒಂದು ಪೆಟ್ಟಿ ಕೇಸ್ ಆಗ್ಲಿಕ್ಕೆ ಆಗದೆ ಖಾದರ್ರವರು ಇವತ್ತು ನಮ್ಮ ಬಗ್ಗೆ ಮಾತಾಡುವ ಬಗ್ಗೆ, ಕಾಂಗ್ರೆಸ್ ಜನತಾದಳದ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡುವ ನೈತಿಕತೆ ಅವರಿಗಿದೆ ಅಂತ ನಿಮ್ಮೆಲ್ಲ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಡಿಯೂರಪ್ಪನವರು ಬಂದು ಕರ್ನಾಟಕದಲ್ಲಿ ಹೇಳ್ತಾರಲ್ಲ, ರಾಜ್ಯವನ್ನು ಒತ್ತಿಸ್ತೇ ಮುಖ್ಯಮಂತ್ರಿ ಆದವರು, ಇವರಿಗೆ ಏನಾದ್ರು ಒಂದು ಪೆಟ್ಟಿ ಕೇಸ್ ಮಾಡ್ಲಿಕ್ಕೆ ಆಯ್ತಾ? ಎಲ್ಲ ಬಿಡಿ. ಇವತ್ತು ಮೊನ್ನೆ ಇಲ್ಲಿ ಪ್ರಭಾಕರ್ ಭಟ್ರು ಏನ್ ಮಾತಾಡಿದ್ರು? ಇವರಲ್ಲಿ ಅಧಿಕಾರ ಇದೆ, ಎಲ್ಲ ಇದೆ. ಒಂದು ಪೆಟ್ಟಿ ಕೇಸ್ ಪ್ರಭಾಕರ್ ಭಟ್ ಮಾಡ್ಲಿಕ್ಕೆ ಇವರು ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು, ರಮನಾಥ್ ಹೇಳಿದ್ರು, ಇವರೆಲ್ಲ ಹೇಳಿದ್ರು ಕಾಂಗ್ರೆಸ್ನವರು. ನಾವು ಅಧಿಕಾರಕ್ಕೆ ಬಂದ ದಿನ ಮರುದಿನ 24 ಗಂಟೆಯಲ್ಲಿ ಪ್ರಭಾಕರ್ ಭಟ್ ಅನ್ನು ಅರೆಸ್ಟ್ ಮಾಡ್ತೇನೆ ಅಂತ. ಅವರ ಮೇಲೆ ಒಂದು ಪೆಟ್ಟಿ ಕೇಸ್ ಹಾಕುವ ಯೋಗ್ಯತೆ ಇಲ್ಲದ ಕಾಂಗ್ರೆಸ್ನವರು ಇವತ್ತು ನಾವು ಬಂದು ಬಿಜೆಪಿ ಬರ್ತೇನೆ ಅಂತ ಹೇಳೋ ನೈತಿಕತೆ ಇವರಿಗೇನಿದೆ? ಇದು ನಾವು ಆಲೋಚನೆ ಮಾಡಬೇಕಾದಂತ ವಿಚಾರ. ಇವತ್ತು ಒಂದು ಕೋಮಿನ ಬಗ್ಗೆ ಎರಡೆರಡು ದ್ವೇಷ ಹುಟ್ಟಿಕೊಂಡು ಈ ಕ್ಷೇತ್ರದಲ್ಲಿ ಮತ್ತೊಂದು ಗ್ರೂಪ್, ಈ ಗ್ರೂಪ್ ಮುಸ್ಲಿಂ ಸಮಾಜದಲ್ಲಿ 2-3 ಭಾಗಗಳನ್ನು ಮಾಡಿ ಇವತ್ತು ಅದ್ರ ಚಂದ ನೋಡ್ತಾ ಇದ್ದಾರೆ ಅವರು. ಆದ್ರೆ ದಯವಿಟ್ಟು ಹೇಳ್ತೇನೆ, ಯಾವ ಗ್ರೂಪಿನವರು ಇರಲಿ, ನಾವು ಕೊಡುವಂತ ಓಟು, ಅಶ್ರಫಿಗೆ ಕೊಡುವಂತ ಓಟು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಅಧಿಕಾರ ಬರ್ತಾರೆ. ಅವರೊಂದು ಮಾತನ್ನು ಹೇಳಿದ್ರು, ನೀವು ನೋಡಿರಬಹುದು. ಮಂಗಳೂರಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು 8ಕ್ಕೆ 8 ಜಿಲ್ಲೆಯಲ್ಲಿ ಬರ್ತೇನೆ ಅಂತ ಹೇಳ್ತಾ ಇಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಾನು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಕೋಮು ಸವಾರದಿಯಲ್ಲಿ ಏನು ನೆಲೆ ಇಲ್ಲ ಈ ಜಿಲ್ಲೆಯಲ್ಲಿ. ಈ ನೆಲೆಯಲ್ಲಿ ಕೋಮು ಸವಾರತೆಯನ್ನು ನಾನು ಒಳ್ಳೆ ರೀತಿಯಲ್ಲಿ ತಗೊಂಡು ಎಲ್ಲರೂ ಹಿಂದೂ ಮುಸ್ಲಿಂ ಒಂದು ಬಾಳುವಂತ ರೀತಿಯಲ್ಲಿ ಒಂದು ಸರ್ಕಾರ ಜಿಲ್ಲೆಯನ್ನಾಗಿ ಮಾಡ್ತೇನೆ, ಒಳ್ಳೆ ಅಧಿಕಾರಿಗಳನ್ನ ಹಾಕ್ತೇನೆ ಅಂತ ಅಧಿಕಾರಿಗಳನ್ನ ಹಾಕಿ ಈ ಜಿಲ್ಲೆಯ ಹಿಂದೂ ಮುಸ್ಲಿಂ ಸವಾರತೆಯನ್ನು ಕಾಪಾಡ್ತೇನೆ ಅಂತ ಹೇಳೋದು ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ರು. ದೊಡ್ಡ ಮಾತು, ನೀವು ಆಲೋಚನೆ ಮಾಡಬೇಕು. ಇಂತಹ ಮಾತನ್ನು ಹೇಳಿದ್ರು ಯಾರು ಹೇಳಿದ್ದಾರೆ? ನರೇಂದ್ರ ಮೋದಿ ಅವರು ಹೇಳಿದಾರ? ಸಿದ್ದರಾಮಯ್ಯ ಅವರು ಹೇಳಿದಾರ? ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ? ನಾವು ಬಿ ಟೀಮು, ಬಿಜೆಪಿ ಎ ಟೀಮು ಅಂತ ಮೈಸೂರಲ್ಲಿ ಹೊಡೆದ್ರು. ಅವರ ಪರಿಸ್ಥಿತಿ ಏನಾಯ್ತು? ಅಷ್ಟು ಹೊಡೆದಂತೆ ಸಾಕು. ಅವರು ಅಲ್ಲ ಚಾಮುಂಡೇಶ್ವರಿಂದ ಅಷ್ಟು ಹೇಳಿ ಅಲ್ಲಿಂದ ಓಡಿಸಿದ್ರು. ಅವ್ರಿಗೆ ಗೊತ್ತಾಯ್ತಲ್ಲ ಖಂಡಿತ ವಿನ್ ಆಗುದಿಲ್ಲ ಅಲ್ಲಿ ಅಂತ ಚಾಮುಂಡೇಶ್ವರದಲ್ಲಿ. ಖಾಲಿ ಎ ಬಿ ಟೀಮ್ ಅಂತ ಹೇಳಿ ನಮ್ಮನ್ನು ಹೇಳಿದ ಪರಿಸ್ಥಿತಿಯಲ್ಲಿ ಅವರು ಆ ಕ್ಷೇತ್ರದಿಂದ ಬಿಟ್ಟು ಪಲಾಯನ ಮಾಡುವಂತ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಅವರ ಮಗನಿಗೆ ಬೇಕಾಗಿ ಯಡಿಯೂರಪ್ಪ ಮಗನನ್ನು ತೆಗೆಸಿದ್ರು. ಇವರು ಒಪ್ಪಂದ ಮಾಡಿಕೊಂಡಿದ್ದಾರಾ? ಬಿಜೆಪಿ ಅವರು ಇವರು ಒಪ್ಪಂದ ಮಾಡಿಕೊಂಡು ನಾವು ಒಪ್ಪಂದ ಮಾಡಿಕೊಂಡು ಅಂತ ಹೇಳ್ತಾರೆ. ಇವತ್ತು ಬಿ ಟೀಮ್ ಅಂತ ಹೇಳುವ ಸಿದ್ದರಾಮಯ್ಯ ಅವರು ನೀವು ಯಾವ ಪಕ್ಷದಲ್ಲಿದ್ದೀರಿ? ರೋಷನ್ ಬೇಗ್ ಅವರು ನೀವು ಯಾವ ಪಕ್ಷದಲ್ಲಿದ್ದೀರಿ ಕೇಳಿ. ನಿಮ್ಮ ಖಾದರ್ ಅವರ ಹತ್ರ ಕೇಳಿ, ಕ್ಷೇತ್ರದ ಶಾಸಕರ ಹತ್ರ ಕೇಳಿ. ರೋಷನ್ ಬೇಗ್ ಅವರು ಯಾವುದರಲ್ಲಿದ್ದಾರೆ? ದೇಶಪಾಂಡೆ ಅವರು ಯಾವ ಪಕ್ಷದಲ್ಲಿದ್ದರು? ಎಲ್ಲ ಜನದ 100ರಲ್ಲಿ ಇವತ್ತು 60 ಮಂತ್ರಿಗಳಿದ್ರೆ 50 ಮಂತ್ರಿಗಳು ಜನತಾದಳದ ಬಿ ಟೀಮ್ ಅಂತ ಹೇಳುದು ನೀವು ಮೆರೆದಿದ್ದೀರಾ ಸಿದ್ದರಾಮಯ್ಯ ಅವರೇ?
ಈ ರಾಜ್ಯದಲ್ಲಿ ಮುಸ್ಲಿಂ ಸಮಾಜಕ್ಕೆ ದೇವೇಗೌಡರು ಏನು ಮಾಡಿದ್ರು? BA ಮೊಯ್ದೀನ್ ಅಂತ ಅಮರನಾಥ್ ಶೆಟ್ಟಿಗೆ ಮಂತ್ರಿ ಕೊಡ್ಲಿಲ್ಲ. ಆಗ BA ಮೊಯ್ದೀನ್ ಈ ಜಿಲ್ಲೆಯಲ್ಲಿ ಒಬ್ಬ ಮಂತ್ರಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BA ಮೊಯ್ದೀನ್ ಅಂತ ವಿದ್ಯಾವಂತ ಬುದ್ಧಿವಂತನನ್ನು ನಾನು ಮಂತ್ರಿ ಮಾಡಬೇಕು, ನನ್ನ ಮತ್ತೊಂದು ಸಮಾಜಕ್ಕೆ ನಾವು ಕೊಡಗು ಜಿಲ್ಲೆಯ ಮುಸ್ಲಿಂ ಬಾಂಧವರು ಎದ್ದೇಳಬೇಕು ಅಂತ ಹೇಳಿ ಜನತಾದಳದ ಒಂದು ಅಧಿಕಾರಕ್ಕೆ ಕೊಟ್ಟಿದ್ರೆ ಅದು ದೇವೇಗೌಡರು ಹೊರತು ಈ ಸಿದ್ದರಾಮಯ್ಯ ಅಲ್ಲ, ಮತ್ತೊಬ್ಬ ಬಿಜೆಪಿ ಯಡಿಯೂರಪ್ಪ ಅಲ್ಲ. ಇಂತಹ ಒಳ್ಳೆ ಒಳ್ಳೆ ಕಾರ್ಯಕ್ಕೆ ಎಷ್ಟು ಮಂದಿ ರೋಷನ್ ಬೇಗ ಯಾವಾದ್ರು CM ಇಬ್ರಾಹಿಂ ಎಲ್ಲಿ ಬಂದ್ರು? ಇವರನ್ನೆಲ್ಲ ಹುಟ್ಟಿ ಬೆಳೆಸಿದವರು ದೇವೇಗೌಡರು. ಇವತ್ತು ಅವರು ದೇವೇಗೌಡರ ವಿರುದ್ಧವಾಗಿ ಮಾತನಾಡುವ ನೈತಿಕತೆ ಅವರಿಗೆ ಯಾರಿಗೂ ಇಲ್ಲ. ಒಂದ್ ಹೇಳ್ತೀನಿ, ಈ ಕ್ಷೇತ್ರ ಇವತ್ತು ಹೇಳ್ತಾರೆ, ನಾನು ಯಾವುದೋ ಒಂದು ಇವತ್ತು ವಾಟ್ಸಪ್ ಅಲ್ಲಿ ನೋಡಿದ ನಮ್ಮ ಮಿತ್ರ ಫಾರೂಕ್ ರವರು ಕಾಂಗ್ರೆಸ್ ನಾಯಕರು ವಕ್ತಾರ ಒಂದು ಸ್ಟೇಟ್ಮೆಂಟ್, ಈ ಪ್ರಗತಿಯಲ್ಲಿ ನಡೀತಾ ಇದೆ, ದಯವಿಟ್ಟು ಇಲ್ಲಿ ಒಂದು ಒಳ್ಳೆವಾದ ಹಾಸ್ಪಿಟಲ್ ಇಲ್ಲ, ದಾರಿದೀಪಗಳಿಲ್ಲ, ದಾರಿಗಳು ಸರಿ ಇಲ್ಲ. ಯಾವ ಕ್ಷೇತ್ರದಲ್ಲಿ ಎಂತೆಂಥ ದಾರಿಗಳಾಗಿದೆ, ಎಂತೆಂಥ ರೋಡ್ಗಳಾಗಿದೆ. ಉಳ್ಳಾಳ ಕ್ಷೇತ್ರ ಏನಿದೆ ಅದೇ ರೀತಿ ಇದೆ ಹೊರತು ಇಲ್ಲಿ ಯಾವ ಪ್ರಗತಿಯನ್ನು ಆಗ್ಲಿಲ್ಲ. ಇದು ಸ್ಪಷ್ಟವಾದಂತ ವಿಚಾರ. ಏನಾದ್ರೂ ಪಬ್ಲಿಸಿಟಿ ಕೊಡೋದಕ್ಕೆ ಅವರಲ್ಲಿ ಕಲಿಬೇಕು. ಏನಾದ್ರೂ ಒಂದು ಸಣ್ಣ ಒಂದು ಅನಾಹುತವಾದ್ರೆ ಟಿವಿಯವರನ್ನು ಮಾಧ್ಯಮವನ್ನು ಕರೆದ್ರು ದೊಡ್ಡ ಒಂದು ಪಬ್ಲಿಸಿಟಿ ಕೊಟ್ಟು ದೊಡ್ಡ ಒಂದು ವಿಷಯ ಮಾಡೋದ್ರಲ್ಲಿ ಇವರು ಪ್ರಪ್ರಥಮ ಕರ್ನಾಟಕದಲ್ಲಿ ಅಂತ ಹೇಳ್ಬೇಕಾಗ್ತದೆ ನಾನು. ಆದ್ದರಿಂದ ದಯವಿಟ್ಟು ಹೇಳ್ತೇನೆ, ಇನ್ನು ಈ ಜಿಲ್ಲೆಯಲ್ಲಿ ಇವರು ಏನೇ ಕೆಳಗೆ ಮೇಲೆ ಮಾಡಿದ್ರು, ಕರ್ನಾಟಕದ ಮುಖ್ಯಮಂತ್ರಿ ರಾತ್ರಿ ಬೆಳಗಾಗುವುದು ಹೌದಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವೇಗೌಡರ ಹುಟ್ಟು ಹಬ್ಬ ದಿನಂದು ಕುಮಾರಸ್ವಾಮಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರಂತ ಹೇಳಿದ ಹೊತ್ತು ಕಾಂಗ್ರೆಸ್ನವರಲ್ಲ, ಬಿಜೆಪಿಯವರಲ್ಲ. ಭ್ರಷ್ಟಾಚಾರಿಗಳನ್ನು ಹಿಡಿಕೊಂಡು ಯಡಿಯೂರಪ್ಪನನ್ನು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡರನ್ನು, ಜನಾರ್ದನ ರೆಡ್ಡಿಯನ್ನು ಇಟ್ಟುಕೊಂಡು ಭ್ರಷ್ಟಾಚಾರ ಆಯ್ತಾ ಅಂತ ಹೇಳುವ, ನಾವು ಭ್ರಷ್ಟರಲ್ಲ ಅಂತ ಹೇಳುವಂತ ಬಿಜೆಪಿಯವರಿಗೆ ಯಾರಾದ್ರೂ ಓಟು ಕೊಡ್ತಾರ? ಬಿಜೆಪಿಯವರು ಇವತ್ತು ಉತ್ತರ ಕನ್ನಡದಲ್ಲಿ 20-30 ಸೀಟು ಬರುವ ಪರಿಸ್ಥಿತಿಯಲ್ಲಿಲ್ಲ. ಜಗದೀಶ್ ಶೆಟ್ಟರ್ ಸೋಲ್ತಾರೆ, ಪ್ರಹ್ಲಾದ್ ಜೋಶಿ ಹೋಗ್ತಾರೆ. ಇದೆಲ್ಲ ಇಂಟೆಲಿಜೆನ್ಸ್ ನರೇಂದ್ರ ಮೋದಿ ಅವರಿಗೂ ಗೊತ್ತು. ಬಿಜೆಪಿ ಹೋಗ್ತಾ ಬಿಜೆಪಿಯವರ RSS ಒಂದು ಟೀಮು ಅಮಿತ್ ಶಾ ಅವರಿಗೆ ಒಂದು ವರ್ಗವನ್ನು ರಿಪೋರ್ಟ್ ಕೊಟ್ಟಿದೆ. 55 ಅಮಿತ್ ಶಾ 50-60 ಸೀಟಿಂದ ಬಿಜೆಪಿ ಜಾಸ್ತಿ ಬರುವುದಿಲ್ಲ ಈ ಕರ್ನಾಟಕದಲ್ಲಿ ಅಂತ. ಇವತ್ತು ಸುಳ್ಳು ಪ್ರಚಾರಗಳನ್ನು ಮಾಡಿ ಬಿಜೆಪಿಯವರು ಕಾಂಗ್ರೆಸ್ ಬಗ್ಗೆ ಮಾತಾಡುವುದಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಬಗ್ಗೆ ಈ ಜಿಲ್ಲೆಯಲ್ಲಿ ನೀವು ಮಾತಾಡಿದ ಎಲ್ಲಾದ್ರೂ ಹೇಳಿ. ಇಷ್ಟು ವರ್ಷದಲ್ಲಿ ಒಂದು ಪ್ರೆಸ್ ಅನ್ನು ಕರೆದು ಅವರು ಮಾಡುವಂತಹ ಅನಾಹುತಗಳನ್ನು ಇವರು ಹೇಳಲೇ ಇಲ್ಲ. ಇಂತಹ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಹಟ್ಟಿ ಒಳಗೆ ಕಳಿಸುವುದೇ ನಮ್ಮ ಮುಖ್ಯ ಗುರಿ. ಇದಕ್ಕೆ ಉಳ್ಳಾಳ ಕ್ಷೇತ್ರದ ಜನತೆ, ಮತದಾರರ ಅಶ್ರಫ್ ಅಂತ ನಾಯಕ ಇವತ್ತು ಅವರನ್ನು ಯಾಕೆ ನಿಲ್ಲಿಸಿದ್ದಾರೆ? ಇಲ್ಲಿಯೂ ಕ್ಷೇತ್ರ ಅಭ್ಯರ್ಥಿ ಇಲ್ಲ ಅಂತಲ್ಲ, ಒಳ್ಳೆ ಹೆಸರನ್ನು ಪಡ್ಕೊಂಡವರು ಮೇಯರ್ ಆಗಿ ಎಲ್ಲರೂ ಮೇಯರ್ ಆಗ್ತಾರೆ. ಆದ್ರೆ ಅಶ್ರಫ್ ಮೇಯರ್ ಅಂತ ಇವತ್ತು ಅವರ ಹೆಸರು ಮಂಗಳೂರಿನಲ್ಲಿದೆ. ಇನ್ನು ಮುಂದೆ 10-50 ವರ್ಷ ಹೋದ್ರು ಅವರ ಹೆಸರು ಅಶ್ರಫ್ ಮೇಯರ್ ಅಂತ ಇರುತ್ತದೆ. ಅದನ್ನು ತೆಗಿಲಿಕ್ಕೆ ಕಾಂಗ್ರೆಸ್ನವರಿಗೆ ಸಾಧ್ಯ ಇಲ್ಲ. ಇವತ್ತು ನಾನು ನಿಮಗೆ ಹೇಳಿದೆ ಯಾಕೆಂತ ಹೇಳಿದ್ರೆ, ಅಶ್ರಫ್ ಅವರಿಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿದ್ರು, ಬೇರೆ ಬೇರೆ ಹುದ್ದೆಯನ್ನು ಕೊಟ್ಟರು. ಸಮುದಾಯಕ್ಕೆ ಜಿಲ್ಲೆಯಲ್ಲಿ ಆಗುತ್ತಿರುವ ಅನಾಹುತಗಳನ್ನು ಮೆಟ್ಟಿ ಈ ಪಕ್ಷವನ್ನು ಬರೆದಿದ್ದಾರೆ. ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಮೆಚ್ಚಿಕೊಂಡು ಇವತ್ತು ದಿನಕರ್ ಅವರು ಆ ಪಕ್ಷದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿದ್ರು, ಬೇರೆ ಬೇರೆ ಹುದ್ದೆಯಲ್ಲಿ ಇದ್ರು. ಇವತ್ತು ಯಾಕೆ ಈ ಪಕ್ಷಕ್ಕೆ ಬಂದ್ರು? ಕುಮಾರಸ್ವಾಮಿ ಅವರ ನಾಯಕತ್ವ ಬೇಕು, ನನಗೆ ಅಧಿಕಾರ ಮುಖ್ಯ ಅಲ್ಲ. ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದವನ್ನು ಕಟ್ಟಬೇಕು. ಈ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಬಾಳಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ. ಒಂದು ಪ್ರಶ್ನೆಯ ದಿನವಾಗಿದೆ. ನಾಡಿದ್ದು ಬರುವಂತಹ 12ನೇ ತಾರೀಕಿಗೆ ನಾವು ಬಹಳ ಆಲೋಚನೆ ಮಾಡುವಂತಹ ವ್ಯವಸ್ಥೆ. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಕ್ತಿಗಳು ವಿಚಾರವಂತರು, ಬುದ್ಧಿವಂತರು, ಕೀರ್ತಿವಂತರು ಎಂಬ ಪಾಲಿಗೆ ಬರಬೇಕಾದರೆ ಅದೇನು ಕೀರ್ತಿವಂತರು, ಅದೇನು ಬುದ್ಧಿವಂತರು ಎಂಬುದನ್ನು ಚಿಂತನೆ ಮಾಡುವಂತಹ ಒಂದು ದಿವಸ ಇವತ್ತು ನಮ್ಮ ಚುನಾವಣಾ ಕಣದಲ್ಲಿ ಮೇಯರ್ ಆಗಿದ್ದುಕೊಂಡು ಮಂಗಳೂರು ನಗರದಲ್ಲಿ ಅವರ ಸ್ವಂತ ಮೇಯರ್ ಅಧಿಕಾರದಲ್ಲಿದ್ದಾಗ ಮೇಯರ್ ಎಂಬ ಪದಕ್ಕೆ ಅರ್ಹರಾದಂತಹ ಒಬ್ಬ ವ್ಯಕ್ತಿ ಅಶ್ರಫರಾಗಿದ್ದರು. ಕಾರಣ ಇಷ್ಟೇ, ಅವರದೇ ಆದಂತ ಒಂದು ಬೀದಿ ಬದಿಯ ವ್ಯಾಪಾರಸ್ಥರನ್ನು ಎಬ್ಬಿಸುವಂತಹ ಸಂದರ್ಭಗಳಲ್ಲಿ ಇದೇ ಮೇಯರ್ ಅವರು ಎದುರು ನಿಂತು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಖಂಡಿತ ಇವರನ್ನು ಎಬ್ಬಿಸಬಾರದು, ನಾನು ನೋಡಿಕೊಳ್ತೇನೆ ಎಂಬುದನ್ನು ಅಧಿಕಾರಿಗಳನ್ನು ವಾಪಸ್ ಕಳಿಸಿದ್ದರೆ ಅದು ಅಶ್ರಫ್ ಮೇಯರ್ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂತ ಒಬ್ಬ ಧೀಮಂತ ನಾಯಕನನ್ನು ನಾವು ಇವತ್ತು ಉಳ್ಳಾಳದ ಈ ವಿಭಾಗದ ಚುನಾವಣಾ ಕಣಕ್ಕೆ ಇಳಿಸಿಕೊಂಡಿದ್ದೇವೆ. ಇವರ ಬಗ್ಗೆ ಯಾವುದೇ ಒಂದು ವಿಚಾರ ಬರಬೇಕಾದರೆ ಇನ್ನೊಬ್ಬರನ್ನು ದೂರುವ ವಿಚಾರ ನನ್ನಲ್ಲಿಲ್ಲ, ನಾನು ಮಾಡುವುದಿಲ್ಲ. ಯಾರನ್ನು ದೂರಿ ನಮಗೆ ಅವಶ್ಯಕತೆ ಇಲ್ಲ. ಅದು ಜಾತ್ಯತೀತ ಜನತಾದಳದ ಒಮ್ಮೆಯೂ ಅದು ವಿಚಾರವೇ ಅಲ್ಲ. ಯಾರ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ನಾವು ಮಾಡಲಿಕ್ಕೆ ಹೋಗುವುದೇ ಇಲ್ಲ. ಆದರೆ ನಮ್ಮ ನಿಜವನ್ನು ಮಾತ್ರ ನಮಗೆ ಎದುರಾಗುವಾಗ ಅದಕ್ಕೆ ವಿರುದ್ಧವಾದ ವಿಚಾರವನ್ನು ಹೇಳಲೇಬೇಕಾಗ್ತದೆ, ಇಲ್ಲದ್ರೆ ರಾಜಕೀಯದಲ್ಲಿ ಇರಲಿಕ್ಕೆ ಆಗುವುದಿಲ್ಲ.
ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಿಲ್ಲಿಸಿಕೊಂಡಿದ್ದೇವೆ. ನಿಮಗೆ ಗೊತ್ತಿದೆ ಒಂದು ಸತ್ಯ, ಈ ದೇಶದಲ್ಲಿ ರಾಜ್ಯ ಮತ್ತು ದೇಶ ಇವತ್ತು ಯಾವ ಜಾಗಕ್ಕೆ ಹೋಗ್ತದೆ, ಎಲ್ಲಿಗೆ ಹೋಗ್ತಾ ಇದೆ ಎಂಬುದನ್ನು ದಿನ ಬೆಳಗಾಗುವ ತನಕ ನಿಮ್ಮಲ್ಲಿ ವಾರ್ತಾ ಪತ್ರಿಕೆಯಲ್ಲಿ ನೀವು ಯಾವತ್ತೂ ನೋಡುವಂತ ವಿಚಾರ ನಾನು ಹೇಳಬೇಕಾಗಿಲ್ಲ. ಹೆಚ್ಚಿಗೆ ಇವತ್ತು ನಾವು ಗಂಟೆಗಟ್ಟಲೆ ಮಾತಾಡಬಹುದು, ವೇದಿಕೆ ಸಿಗಬಹುದು, ಚುನಾವಣಾ ಕಣ ಇರಬಹುದು. ಎಲ್ಲಕ್ಕಿಂತ ಮಿಗಿಲಾಗಿ ಮತದಾರ ಬಾಂಧವರೇ, ನಿಮಗೆ ಗೊತ್ತಿದೆ ಏನ್ ಮಾಡ್ಬೇಕು ನಿಮ್ಮ ಮತವನ್ನು ಅಂತ ಹೇಳಿ. ನಿಮ್ಮಲ್ಲಿ ಒಂದು ಸತ್ಯ ವಿಚಾರವನ್ನು ಹೇಳಿಕೊಂಡು ನಾನು ನನ್ನ ಭಾಷೆಯನ್ನು ನಿಲ್ಲಿಸ್ತೇನೆ. ನಿಮಗೆ ಗೊತ್ತಿತ್ತು, ಈ ರಾಜ್ಯದಲ್ಲಿ ಮಾತ್ರವಲ್ಲ ಈ ದೇಶದಲ್ಲಿ 3 ಜನ ಎಂಪಿಗಳಿದ್ದ ಬಿಜೆಪಿ 3 ಜನ ಎಂಪಿಗಳಿದ್ದ ಈ ಬಿಜೆಪಿ 330ಕ್ಕೆ 3ಕ್ಕೆ ಏರಿತು. 424 ಇದ್ದ ಕಾಂಗ್ರೆಸ್ 44ಕ್ಕೆ ಇಳಿತು. ಈ ಕಾಂಗ್ರೆಸ್ ಇವರು ಎಲ್ಲಿಗೆ ಹೋದ್ರು ಸ್ವಾಮಿ? ಚಿಕ್ಕ ಮಕ್ಕಳಿಗೆ ಲೆಕ್ಕ ಹಾಕುವಂತ ವಿಚಾರ. ಇವರೇ ಆಗಿದ್ದಾರೆ ಈ ಬಿಜೆಪಿಗಳು, ಈ ಕಾಂಗ್ರೆಸ್ನವರು ಬೆಳೆಸಿದ್ದು. 424 ಸೀಟಿದ್ದ ರಾಜೀವ್ ಗಾಂಧಿ ತೀರಿಕೊಂಡ ಆ ಸಂದರ್ಭಗಳಲ್ಲಿ 424 ಕಾಂಗ್ರೆಸ್ ಎಂಪಿಗಳಿದ್ದ ಆ ಜಾಗದಲ್ಲಿ 3 ಜಾಗದಲ್ಲಿದ್ದ 3 ಮಂದಿ ಇದ್ದ ಬಿಜೆಪಿ ಇವತ್ತು 333ಕ್ಕೆ ಹೋಗಬೇಕಾದ್ರೆ 424ರಿಂದ ಕಳೆದು ಎಲ್ಲಿಗೆ ಹೋಯಿತು ಎಂಬುದನ್ನು ನೀವು ತಿಳ್ಕೊಳ್ಳಿ. ಹಾಗಾದ್ರೆ ಇವತ್ತು ಬಿಜೆಪಿಯನ್ನು ಬೆಳೆಸಿದವರು ಯಾರು? ಈ ಪ್ರಶ್ನೆಯನ್ನು ನಾವು ಎಲ್ಲಿ ಹೇಳಬೇಕಾಗ್ತದೆ, ನೀವು ಅರ್ಥ ಮಾಡಿಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಶಾಲೆ ಹೋಗುವ 3ನೇ ತರಗತಿಯ ಮಕ್ಕಳಿಗೆ ಇದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಹೊರಟಿದ್ದಾರೆ ರಾಜ್ಯದಲ್ಲಿ, ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಬರುವುದಿಲ್ಲ. ನಾಳೆ ಮತದಾರ ಬಾಂಧವರೇ, 12ನೇ ತಾರೀಕಿಗೆ ಹೋಗುವಾಗ ವಿಚಾರವಂತರಾದ ನೀವು, ಬುದ್ಧಿವಂತರಾದ ನೀವು ಯಾವ ಪಕ್ಷಕ್ಕೆ ಓಟು ಕೊಡಬೇಕೆಂಬ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇವತ್ತು ಈ ರಾಜ್ಯದಲ್ಲಿ ಇನ್ನೊಂದು ಸತ್ಯ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ನಾನು ನನ್ನ ಭಾಷಣ ನಿಲ್ಲಿಸ್ತೇನೆ. ಯಾವುದೇ ವಿಚಾರಕ್ಕೆ ಒಂದು ಮಾನದಂಡ ಇರಬೇಕಾಗ್ತದೆ. ನಮ್ಮ ಮಾನ್ಯ ವರಿಷ್ಠ ನಾಯಕರಾದ ದೇವೇಗೌಡರು, ನಿಮಗೆ ಸತ್ಯ ಗೊತ್ತಿದೆ, 16 ಜನರ ಎಂಪಿಗಳನ್ನು ಹಿಡ್ಕೊಂಡು ಈ ದೇಶದ ಒಬ್ಬ ಪ್ರಧಾನಿ ಆಗಿದ್ದರೆ, ಮಾನ್ಯ ಮೋದಿಜಿಯವರೇ ನಿಮಗೆ 333 ಮಂದಿ ಎಂಪಿಗಳು ಇರಬೇಕಾಗ್ತದೆ ನೀವು ಒಂದು ಪ್ರಧಾನಿಯಾಗಿ ಬರಲಿಕ್ಕೆ. ನಮ್ಮ ವರಿಷ್ಠ ನಾಯಕ ದೇವೇಗೌಡರಿಗೆ 16 ಜನ ಕರ್ನಾಟಕ ರಾಜ್ಯದ ಎಂಪಿಗಳನ್ನು ಹಿಡ್ಕೊಂಡು ಹೋಗಿ ಈ ದೇಶದ 130 ಕೋಟಿ ಜನತೆಯ ಪ್ರಧಾನ ವ್ಯಕ್ತಿಯಾಗಿ ಕಾಣಿಸಿಕೊಂಡಂತಹ ದೇವರು ನಮ್ಮ ಪ್ರಧಾನಿಯಾಗಿ ಮಾರ್ಪಟ್ಟರು. ಒಮ್ಮೆಯೂ ಈ ದೇಶದಲ್ಲಿ ಮಂತ್ರಿ ಆಗಿರಲಿಲ್ಲ, ರಾಜ್ಯದ ಮಂತ್ರಿ ಮಾತ್ರವೇ ಆಗಿದ್ದರು ದೇವೇಗೌಡರು. ಆ ದೇವೇಗೌಡರನ್ನು ಹೋಗಿ ಆ ದೇವರು ತೆಗೆದುಕೊಂಡು ಹೋಗಿ ಪ್ರಧಾನಿ ಪಟ್ಟಕ್ಕೆ ಕೊಟ್ಟರು. ಇವರ ಕುತಂತ್ರ ಇರ್ಬೋದು, ಏನೋ ಮಾಡಿದ್ರು, 13 ತಿಂಗಳ ಕಾಲಾವಕಾಶ ಕೊಟ್ಟರು. ಮಾನ್ಯ ಮೋದಿಜಿಯವರು ನೀವು ತಿಳ್ಕೊಳ್ಬೇಡಿ, ಈ ದೇವೇಗೌಡರ ಎದುರಿಲ್ಲುವಷ್ಟು ಶಕ್ತಿಯು ನಿಮ್ಮಲ್ಲಿ ಇರಬಾರದು, ಇರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವು ಹೊಗಳುವುದಾದರೆ ಹೊಗಳಿ, ತೆಗಳುವುದಾದರೆ ತೆಗಳಿ, ಅದು ನಿಮಗೆ ಬಿಟ್ಟ ವಿಚಾರ. ನಾವು ನಿಮ್ಮನ್ನು ಏನು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಗೌರವ ಮಾತ್ರ ಕೊಡಿ. ಯಾರಿಗೆ ಗೌರವ ಕೊಡಬೇಕೆಂಬುದನ್ನು ಕಲಿತುಕೊಂಡಾಗ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ವ್ಯಕ್ತಿ ತನ್ನ ಗೌರವವನ್ನು ಉಳಿಸಿಕೊಳ್ಬೇಕಾದ್ರೆ, ತನ್ನ ಗೌರವವನ್ನು ಕಾಪಾಡಿಕೊಳ್ಬೇಕಾದ್ರೆ ಇನ್ನೊಬ್ಬರ ಗೌರವವನ್ನು ಕಾಪಾಡಿಕೊಳ್ಳುವುದು ಅವರ ಆದ್ಯ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಆ ದೇವೇಗೌಡರು ಹಾಗೆ ಅದೇ ರೀತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಒಮ್ಮೆ MLA ಆಗಿರಲಿಲ್ಲ, ಒಂದೇ ಒಂದು ಸಲ MLA ಆಗಿರಲಿಲ್ಲ. ಮೊದಲನೇ MLA, ಮೊದಲನೇ ಮುಖ್ಯಮಂತ್ರಿಯಾಗಿ ಮಾರ್ಪಟ್ಟರು. ನೀವು ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಈ 6 ಕೋಟಿ ಮಂದಿಯ ಮುಂದೆ ಈ ದೇವೇಗೌಡರ ಮಗನಾದ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಇದು ನಮ್ಮ ರಾಜ್ಯದಲ್ಲಿರುವಂತಹ ದೇವೇಗೌಡರ ಕುಟುಂಬಕ್ಕಿರುವಂತಹ ದೇವರ ವರ. ಇಂಥ ಒಂದು ಪಕ್ಷದಲ್ಲಿ ನಾವಿದ್ದೇವೆ ಎಂಬ ಸಂತೋಷ ನಮ್ಮಲ್ಲಿ ಇರಬೇಕಾಗ್ತದೆ. ಆದ್ದರಿಂದ ಆತ್ಮೀಯ ಮತದಾರ ಬಾಂಧವರೇ, ಸಹೃದಯಿ ಕಾರ್ಯಕರ್ತರೇ, ನಾಳೆ ಬಹಳಷ್ಟು ಕೆಲಸ ಮಾಡಿ ನೀವು ತುಂಬ ಹೃದಯದಿಂದ, ನಮ್ಮಲ್ಲಿ ಏನೂ ಇಲ್ಲ, 2 ಪಕ್ಷದವರು ಬಹಳ ವಿಜೃಂಭಣೆಯಿಂದ ಏನೇನು ಮಾಡ್ತಾ ಇದ್ದಾರೆ ಅದನ್ನು ನಾನು ಹೇಳುವುದಿಲ್ಲ, ಚುನಾವಣಾಧಿಕಾರಿಗಳು ಕಂಡುಕೊಳ್ಳಿ. ಆದರೆ ನಮ್ಮಲ್ಲಿ ಏನೂ ಇಲ್ಲ ಎಂಬುದನ್ನು ಚುನಾವಣಾಧಿಕಾರಿಗಳಿಗೂ ಗೊತ್ತಿದೆ. ನಾವೇನು ಯಾವುದೇ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಿ ನಾವು ಅಧಿಕಾರದಲ್ಲಿ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನೂ ಇಲ್ಲ. ನಮ್ಮ ಕಾರ್ಯಕರ್ತರೇ ನಮ್ಮ ಸಂಪತ್ತು, ಕಾರ್ಯಕರ್ತರೇ ನಮ್ಮನ್ನು ಈ ಅಶ್ರಫ್ರವರಿಗೆ ಇವತ್ತು ನಾನು ಹೇಳದಿದ್ರೆ ಯಾವ ಸೌಲಭ್ಯತೆಯನ್ನು ನಮ್ಮ ಪಕ್ಷದಿಂದ ಆಗಲಿಲ್ಲ, ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಆದರೆ ಕಾರ್ಯಕರ್ತರ ಸಹೃದಯಿ ಕಾರ್ಯಕರ್ತರು ಮಾತ್ರ ಅವರನ್ನು ಒಮ್ಮೆ ಬಿಟ್ಟು ಹಾಕಲಿಲ್ಲ. ಅವರ ಗೆಳೆಯರಿದ್ದಾರೆ, ಅವರ ಕಾರ್ಯಕರ್ತರಿದ್ದಾರೆ. ಆ ಸಭೆಯಲ್ಲಿ ಸೇರಿದ ಜನರು ಈ ಜನರನ್ನು ಸೇರಿಸಿದರೆ ಅಶ್ರಫ್ ಅವರು ವಿಜಯಗೊಳಿಸಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ನಾವು
ಕಾಂಗ್ರೆಸ್ಸಿಗೆ 10-20 ವರ್ಷದಿಂದ ನಿರಂತರ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಶಾಸಕರನ್ನು ಗೆಲ್ಲಿಸಿ ವಿಜಯೋತ್ಸವ ಆಚರಿಸ್ತಾ ಬಂದಂತಹ ಅಂತ ಶಾಸಕರನ್ನ ನಾವು ಯಾಕೆ ಎದುರಿಸಬೇಕು, ಅವರನ್ನು ವಿರೋಧಿಸಬೇಕು ಅಂತ ಜನರು ಕೇಳ್ತಾ ಇದ್ದಾರೆ. ಕಟ್ಟ ಕಾಂಗ್ರೆಸ್ಸಿಗರು ಈ ಪ್ರಶ್ನೆಯನ್ನ ಕೇಳ್ತಾರೆ. ನಾನು ಯಾವುದೇ ಆಕಾಂಕ್ಷೆ ಇಲ್ಲದೆ, ಯಾವುದೇ ಧನ ಸಹಾಯವನ್ನು ಪಡೆದೆ, ನೂರಾರು ಕಾರ್ಯಕರ್ತರು ಪ್ರಥಮ ಸುತ್ತಿನಲ್ಲೇ ಖಾದರ್ ಅವರ ಜೊತೆ ನಿಂತು ಕೆಲಸ ಮಾಡಿ ಗೆಲ್ಲಿಸಿಕೊಟ್ರು. ಒಳ್ಳೆ ಸ್ವಭಾವ ಇತ್ತು, ಚೆನ್ನಾಗಿತ್ತು. ಒಂದೇ ಅವಧಿಗೆ ನಡೆಯದಿದ್ರು ಪರವಾಗಿಲ್ಲ, ಎರಡನೇ ಅವಧಿಗೂ ಚಾನ್ಸ್ ಕೊಟ್ರು. ಏನೋ ಆಗಿರ್ಬೋದು, ಮೂರನೇ ಅವಧಿಗೆ ಕೈ ಬಿಟ್ಟರೆ ಕಷ್ಟ ಆಗ್ತದೆ, ಬಿಜೆಪಿ ಬರ್ತದೆ, ಆದ್ದರಿಂದ ಮೂರನೇ ಅವಧಿಗೆ ಚಾನ್ಸ್ ಕೊಡುವ ಅಂತ ಹೇಳಿ ಅವಾಗ ಯಡಿಯೂರಪ್ಪ ಸರ್ಕಾರ ಬೇಕಾಬಿಟ್ಟು ಇಲ್ಲಿ ಹಗರಣ ಮಾಡಿಕೊಂಡು ಜನರು ಬೇಸತ್ತು ಹೋಗಿದ್ರು. ಅಷ್ಟರಲ್ಲಿ ಚುನಾವಣೆ ಬಂತು, ಮೂರನೇ ಅವಧಿಗೂ ಶಾಸಕರಾದ್ರು. ಏನೋ ಪುಣ್ಯಕ್ಕೆ ಕ್ಯಾಬಿನೆಟ್ ದರ್ಜೆ ಸಚಿವರು ಆದ್ರು. ಈ ಸಚಿವರಾದ ನಂತರ ಜನರು, ಈ ಕ್ಷೇತ್ರದ ಜನರು ತುಂಬಾ ಉತ್ಸಾಹಕರಾದ್ರು, ತುಂಬಾ ಅಭಿನಂದಿಸಿದ್ರು. ನಮ್ಮ ಕ್ಷೇತ್ರ ಅತ್ಯುನ್ನತ ಕ್ಷೇತ್ರವಾಗ್ತದೆ, ನಮ್ಮ ಇಲ್ಲಿ ಕೋಮು ಸಾಮರಸ್ಯ ಇರುವುದಿಲ್ಲ, ಪೊಲೀಸ್ ಸ್ಟೇಷನ್ ನಮಗೆ ಮರ್ಯಾದೆ ಸಿಗ್ತದೆ, ಎಲ್ಲ ಅಧಿಕಾರಿಗಳು ನಮ್ಮಲ್ಲಿ ಮರ್ಯಾದೆಯಿಂದ ವರ್ತಿಸ್ತಾರೆ ಅಂತ ಕನಸ್ಕೊಂಡ್ರು. ಆ ಕನಸು ಕನಸಾಗಿ ಉಳಿದಾಗ ಜನರು ನಿರಾಶರಾದರು. ದರ್ಪ, ಅಹಂಕಾರ, ದುರಹಂಕಾರದಿಂದ ಮೆರೆಯಲು ಶುರುವಾದರು. ಯಾಕೆ ಸ್ವಾಮಿ, ನಾವು ನಿಮಗೆ ಮತ ಕೊಟ್ಟಿದ್ದೀವಿ, ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀವಿ, ನಮ್ಮ ಸಮಸ್ಯೆಗೆ ನೀವು ಸ್ಪಂದಿಸಿದ್ರೆ ಯಾರು ಸ್ವಾಮಿ ಸ್ಪಂದಿಸೋದನ್ನು ಕೇಳಿದಾಗ ಮರ್ಯಾದೆ ಹೋಗಿಲ್ಲ ಅಂದ್ರೆ ಕೇಸ್ ಒಳಗಾಗ್ತೀನಿ ಅಂತ ಹೇಳ್ತಾರೆ. ಆ ಪಾಪ ಜನ ಬಂದು ಮನೆಯಲ್ಲಿ ಸುಮ್ಮನೆ ಇರ್ತಾನೆ. ಹಾಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಇದೇ ತರ ಘಟನೆ ಆಗ್ತದೆ. ಕಡೆಗೆ ಗುಂಪು ಗುಂಪಾಗಿ ಜನರು ಎದುರಿಸುವಾಗ ಹೇಳ್ತಾರೆ, ಇನ್ನು ಎದುರಿಸಿದ್ರೆ ನಿಮ್ಮ ಕತೆ ಗೋವಿಂದ ಅಂತ. ಅದರಲ್ಲಿ 6 ಜನರನ್ನ ಎಕ್ಸ್ ಮಾರ್ಕ್ ಹಾಕಿ ಹೇಳ್ತಾರೆ. ಅದರಲ್ಲಿ ಒಬ್ಬ 2 ಹೆಸರನ್ನು ಹೇಳ್ತಾರೆ. ನಾನು ಹೇಳ್ತೀನಿ, ನಾವಿಲ್ಲಿ ಬರೀ ಕೋಳಿ ಆಡು ಮಾತ್ರ ಅಲ್ಲ, ರುಚಿಕರವಾದ ಮೀನು ತಿಂದು ಜೀವಿಸುವ ಉಳ್ಳಾಲ ಪ್ರದೇಶದ ಜನರು. ನಿಮ್ಮ ಧಮ್ಕಿ ಗಿಮ್ಕಿಗೆಲ್ಲ ಹೆದರ್ಕೊಂಡು ಹೋಗುವಂತ ಜನರು ನಾವಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮತ ಕೊಟ್ಟಿದ್ದೀವಿ, ಮತ ಗೆಲ್ಲಿಸಿದ್ದೀವಿ, ಅದೇ ಅಂತರದಲ್ಲಿ ಸೋಲಿಸಲಿಕ್ಕೂ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಸ್ವಾಮಿ, ಇದೇ ಸ್ಟೇಜ್ ಅಲ್ಲಿ ಇಲ್ಲೇ ನಿಂತ್ಕೊಂಡು ಒಬ್ರು ಹೇಳ್ತಾರೆ, ತೊಕ್ಕೋಟಿಂದ ಈ ಕಡೆ ಬಂದ್ರೆ ನಮ್ಮ ಕಾರ್ಯಕರ್ತರು ಹೊಡಿತಾರೆ ಅಂತ. ಸ್ವಾಮಿ, ನೀವು ಕಾರ್ಯಕರ್ತರನ್ನ ನೋಡಿದ್ದೀರಾ? ನೀವು ಕಾರ್ಯಕರ್ತರು ಯಾರು ಅಂತ ನಿಮ್ಗೆ ಗೊತ್ತಿದೆ? ನೀವು ಸಮಾಜಕ್ಕಾಗಲಿ ಸಮುದಾಯಕ್ಕಾಗಲಿ 5 ಪೈಸೆಯ ಉಪಕಾರ ಮಾಡುವಂತ ನೀವು ನಮ್ಮ ಕಾರ್ಯಕರ್ತರ ಬಗ್ಗೆ ಮಾತಾಡ್ತೀರಾ? ನೀವು ಬಂದಿದ್ದೇವೆ, ನಾವು ನೂರಾರು ಕಾರ್ಯಕರ್ತರ ಜೊತೆಗೆ ಬಂದಿದ್ದೇವೆ. ನಾವು ಮಾಡಿ, ನೀವು ಮಾಡಿ ತೋರಿಸಿ. ನಾವು ಬಂದಿದ್ದೇವೆ, ಸವಾಲನ್ನ ಸ್ವೀಕರಿಸಿ ಬಂದಿದ್ದೇವೆ, ತೋರಿಸಿ ನಿಮ್ಮ ತಾಕತ್ತು. ಹೆದರಿಸಿ ಬೆದರಿಸುವವರು ಬೆಂಗಳೂರಿಂದ ಅಧಿಕಾರಿಗಳೆಲ್ಲ ಬರ್ತಿದ್ರು ಮಂಗಳೂರು ಕಡೆಗೆ. ಅವರು ಹೇಳ್ತಾರೆ, ನಾವು ಎಲ್ಲಾ ಕಡೆ ದೊಣ್ಣೆ ಎತ್ತಿದ್ರೆ ಓಡ್ತಾರೆ, ಇಲ್ಲಿ ದೊಣ್ಣೆ ಎತ್ತಿದ್ರೆ ಹತ್ತಿರಕ್ಕೆ ಬರ್ತಾರೆ ಅಂತ. ಅಂತ ಜನರು ನಾವು. ನಿಮ್ಮ ದುಡ್ಡಿಗೆ ಗಿಡ್ಡಿಗೆ, ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಪೋಲ್ಬಲಕ್ಕೆಲ್ಲ ಹೆದರುವಂತ ಜನರು ನಾವಲ್ಲ. ನಾವು ಹೇಳಿದೀವಲ್ಲ, ನಮಗೂ ಕಲಿಸ್ಲಿಕ್ಕೂ ಗೊತ್ತಿದೆ, ಅದನ್ನು ಅನುಸರಿಸಲಿಕ್ಕೂ ಗೊತ್ತಿದೆ. ನಿಮ್ಮಂತ ಈ ತರ ಹೆದರಿಕೆಗಳನ್ನ ಬೆದರಿಕೆಗಳನ್ನ ಕೇಳ್ಕೊಂಡು ಜೀವನ ಸ್ವಲ್ಪ ಇರುವುದು ನಮ್ಗೆ ಗೊತ್ತಿದೆ ಹೇಗೆ ಅಂತ. ಜೀವನದಲ್ಲಿ 3 ಘಟನೆ ಬರ್ತದೆ: ಬಾಲ್ಯ, ಯೌವನ, ವೃದ್ಧಾಪ್ಯ. ಈ ಯೌವನದಲ್ಲಿ ಏನು ನಾವು ಸಾಧಿಸಿದ್ದೇವೋ ಅದನ್ನೇ ವೃದ್ಧಾಪ್ಯದಲ್ಲಿ ಅನುಭವಿಸ್ತೇವೆ, ಹೊರತು ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಅವಕಾಶ ಕೊಟ್ಟಿದ್ದೀವಿ. ಪಾಪ ಅಶ್ರಫ್ ರವರು ಏನಾದರೂ ಸಮಸ್ಯೆಗೆ ಹೋರಾಟ ಮಾಡುತ್ತಾ, ಸಮಸ್ಯೆಗೆ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಿದ್ರು. ಲೋಬರವರು ನಿರಂತರ ಹಲವಾರು ಪ್ರಶ್ನೆಗಳಲ್ಲಿ ಸಮುದಾಯಕ್ಕೆ, ಸಮಾಜಕ್ಕೆ ತೊಂದರೆ ಮಾಡಿದಾಗ ಅವರನ್ನು ಎದುರಿಸುವ ಪ್ರಯತ್ನ ಮಾಡ್ತಾರೆ. ಅಲ್ಲಿ ನಾಮಿನೇಷನ್ ಹಾಕಿ ಅವರನ್ನು ಸೋಲಿಸುವ ಪ್ರಯತ್ನ ಮಾಡುವಾಗ ಇವರಿಗೆ ಗೊತ್ತಿದೆ, ಇಲ್ಲಿ ಗಂಡ ಹೆಂಡತಿ ಎಂತೆ ಬಿಜೆಪಿ ಮತ್ತು ಕಾಂಗ್ರೆಸ್, ಬೇರೆ ಯಾರು ಇರೋದಿಲ್ಲ. ಅವರೇ 4 ಜನನು ಪಕ್ಷೇತರ ಅಭ್ಯರ್ಥಿಯಾಗಿ ಹಾಕೋದು.
ಹಾಕಿ ಇವರನ್ನ ಅವ್ರದ್ದು ಅವ್ರನ್ನ ಇವ್ರದ್ದು ಇಲ್ಲಿ ಸಮಪಾಲು ಅಂತ ಒಂದರಲ್ಲಿ ಮಾತ್ರ ಫಾಲೋ ಮಾಡ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ. ನನ್ನ ಹಿಂದೂ ಸಹೋದರರು ಸತ್ತರೆ ಬಿಜೆಪಿ ಅವರದ್ದು, ನನ್ನ ಮುಸ್ಲಿಂ ಸಹೋದರ ಸತ್ತರೆ ಕಾಂಗ್ರೆಸ್ನವರದ್ದು. ಈ ತರ ಪಾಲು ಮಾಡಿಕೊಂಡು ಈ ಪ್ರದೇಶದ ಹಲವಾರು ತಂದೆ ತಾಯಿಗಳ ಮಕ್ಕಳನ್ನ ಕೊಂದಂತ ಎರಡು ಪಕ್ಷವನ್ನ ತಿರಸ್ಕರಿಸುವ ಸಮಯ ಬಂದಿದೆ. ಆ ಸಮಯವನ್ನ 12 ತಾರೀಕಿಗೆ ಸರಿಯಾಗಿ ಉಪಯೋಗಿಸ್ತಾರೆ. ನಿಮಗೆ ಶಾಸ್ತಿ ಅಂತ ಹೇಳಿದಿರಲ್ಲ, ನೀವು ಶಾಸ್ತಿ ಬಿಡಿ, ಒಂದಲ್ಲ 6 ಜನರಂತ ನೀವು ಹೇಳಿದ್ದೀರಿ. 6 ಜನ ಬಿಡಿ, 6 ಜನರನ್ನು ನಿಲ್ಲಿಸಿ ಬೆದರಿಸಿ ನೋಡಿ. ನೀವು ಶಾಸ್ತಿ ಮಾಡೋದು ಮತ್ತೆ ವಿಷಯ, ಆದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳುವಂತ ಕೆಲಸ ಮಾಡಿ. ಇವತ್ತು 100 ಕಾರ್ಯಕರ್ತರು ಯಾವುದೇ ಹಣ ಇಲ್ಲದೆ, ಹಣ ಬೆಂಬಲವಿಲ್ಲದೆ ತಾವಾಗಿ ಅಶೋಕರು ಬರ್ತಾರೆ ಅಂತ ಹೇಳಿದ್ರೆ 100 ಕಾರ್ಯಕರ್ತರು ಹಿಂದಿಂದ ರೆಡಿ ಆಗ್ತಾರೆ. ಇದು ಅವರ ಶಕ್ತಿ, ಇದು ಅವರ ನಿಸ್ವಾರ್ಥ ಸೇವೆ ಮಾಡಿದ್ದಕ್ಕೆ ಸಿಕ್ಕಿದಂತಹ ಮರ್ಯಾದೆ. ಇವತ್ತು ಅಶ್ರಫರು ಬಂದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ವಂದಿಸಬೇಕು, ಧನ್ಯವಾದ ಹೇಳಬೇಕು. ಯಾಕೆಂತ ಹೇಳಿದ್ರೆ 100-200 ರೂಪಾಯಿ ಕೊಟ್ಟಿದ್ದ ಜಾಗದಲ್ಲಿ ಈಗ 1500 ರೂಪಾಯಿ ಕೊಡ್ತಾರೆ. ಸರಿ ಅಲ್ವಾ? 1500 ರೂಪಾಯಿ 1300 ರೂಪಾಯಿ ಹೆಚ್ಚಿಸಿದ ಅಶ್ರಫರವರಿಗೆ ಜೋರಾಗಿ ಚಪ್ಪಲ ತಟ್ಟಿ. ಇನ್ನು ನೀವು ಹೇಳ್ತೀರಿ ಠೇವಣಿ ನಿಮ್ಮ ಠೇವಣಿ ಉಳಿತದಂತ ನೋಡಿ. 3 ಗಂಟೆಗೆ ನಿನ್ನೆ ರಾತ್ರಿ ಎಲ್ಲಿ ಇದ್ದೀರಿ ಅಂತ ನಮ್ಗೆ ಗೊತ್ತು. ಬೆಳಿಗ್ಗೆ 6 ಗಂಟೆಗೆ ಪುನಃ ಅಲ್ಲೇ ಇದ್ದೀರಿ. ನೀವು ನಿದ್ರೆ ಮಾಡುದಿಲ್ಲ ಸ್ವಾಮಿ, ಯಾಕೆಂದ್ರೆ ರಾಜಕೀಯ ನಶೆ ಆ ತರ ಇದೆ. ಗಾಂಜಾ ವ್ಯಸನಿಗಳನ್ನ ಬಿಡಿಸಬಹುದು, ಕುಡುಕರನ್ನ ಬಿಡಿಸಬಹುದು. ರಾಜಕೀಯ ನಶೆ ತಲೆಗೆ ಯಾವಾಗ ಹತ್ತದೋ ಅದು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಡಿಸಬೇಕಾದವರು ಕ್ಷೇತ್ರದ ಜನರು, ನಾವು. ಆದುದರಿಂದ ಸಮಯಾವಕಾಶ ಇಲ್ಲ, ಯಾಕೆಂದ್ರೆ ಸುಮಾರು ಜನರು ಮಾತಾಡಬೇಕಾಗ್ತದೆ. ನಿಮಗೂ ನಿಮ್ಮದಾದ ಕೆಲಸ ಇದೆ. ಇಷ್ಟು ಜನ ಯಾವುದೇ ಪ್ರಚಾರವಿಲ್ಲದೆ ಸೇರಿದ್ದೀರಿ, ಅದಕ್ಕೆ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅಶ್ರಫ್ ಅಂದ್ರೆ ನಿಸ್ಸಾಂತ, ಯಾವುದೇ ಅವರು ಸಂಪಾದನೆ ಅಂತ ಹೇಳಿದ್ರೆ ನಮ್ಮಂತವರು ನೀವು ಕೊಟ್ಟಂತ, ನೀವು ತೋರಿಸಿದಂತ ಪ್ರೀತಿ ಮಾತ್ರ ಅವರ ಸಂಪಾದನೆ. 1200 ಕೋಟಿ ಸಂಪಾದನೆ ಇಲ್ಲ ಅವರಿಗೆ ಮೆಡಿಕಲ್ ಕಾಲೇಜ್ ಇಲ್ಲ, ಅವರಿಗೆ ಮಿಲ್ ಇಲ್ಲ. ಅವರಿಗೆ ಇರುವುದು ನಮ್ಮಂತ ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸುವುದು, ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸವೇ ಹೊರತು ಬೇರೆ ಏನೂ ಇಲ್ಲ. ಸಮಯ ಬಂದಿದೆ, ನಮಗೂ ಒಂದು ಅವಕಾಶವನ್ನು ಉಪಯೋಗಿಸುವಂತ ಸಮಯ ಬಂದಿದೆ. ಆ ಒಂದು ಬೆರಳಿನ ಆ 1 ಸೆಕೆಂಡ್ 2 ನಂಬರ್ ಅನ್ನು ಒತ್ತಿದಾಗ 5 ವರ್ಷ ನಿಮ್ಮನ್ನು ಹೇಗೆ ಮನೆಯಲ್ಲಿ ಕೂರಿಸ್ತೇವೆ ಅಂತ ಈ ಕ್ಷೇತ್ರದ ಜನರು ತೋರಿಸಿಕೊಡ್ತಾರೆ. ಆದುದರಿಂದ ದಯವಿಟ್ಟು ಅಶ್ರಫ್ ಅಂತ ನಾಯಕರು ಇನ್ನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವೆಲ್ಲ ಸಮಯದಲ್ಲಿ ನೋಡಿ ಗೊತ್ತಿದೆ. ಇತ್ತೀಚೆಗೆ ನಡೆದಂತ ಬಂಟ್ವಾಳ ಒಂದು ಮನೆಯಲ್ಲಿ ಕುರ್ಆನ್ ಪ್ರಕರಣ ಇತ್ತು. ಕೆಲವರಿಗೆ ವಿಚಾರ ಗೊತ್ತಿದೆ, ಕೆಲವರಿಗೆ ವಿಚಾರ ಗೊತ್ತಿಲ್ಲ. ಯಾಕೆಂದ್ರೆ ಬಹಳ ಸಂಘಟನೆಗಳು ಅದರ ಮುಂದೆ ಬರಲಿಲ್ಲ. ಆದರೆ ಮುಸ್ಲಿಂ ಸಂಘಟನೆ ಒಕ್ಕೂಟ ಅದನ್ನು ಕೈ ಎತ್ತಿಕೊಂಡು ಆ ಹೋರಾಟದಲ್ಲಿ ಮುಂಚಿನಲ್ಲಿತ್ತು. ನಾವು ಕೇಳಿದ್ದೇವೆ, ಅದನ್ನು ಇತ್ಯರ್ಥ ಮಾಡಿ ಪವಿತ್ರವಾದ ಕುರ್ಆನನ್ನು ಒಂದು ಮನೆಗೆ ಪೊಲೀಸ್ ದಾಳಿ ಮಾಡಿಕೊಂಡು ಆ ಕುರ್ಆನನ್ನು ಕೆಳಗೆ ಎಸಿ ಅದನ್ನು ಅಪಮಾನ ಮಾಡಿದ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅಲ್ಲದೆ ಅದಕ್ಕೆ ಯಾರು ಮಾಡಿದರೆ ಅವರನ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕಂತ ನಾವು ಒಂದು ಹೋರಾಟ ಮಾಡಿದ್ದಕ್ಕೆ ಯಾರು ಕೂಡ ಅದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ. ಜಿಲ್ಲಾ ಮಂತ್ರಿಗೂ ಸಹ ಕೊಡ್ಲಿಲ್ಲ, ಮುಖ್ಯಮಂತ್ರಿ ಕೊಡ್ಲಿಲ್ಲ, ಹೋಮ್ ಮಿನಿಸ್ಟರ್ ಕೂಡ ಕೊಡ್ಲಿಲ್ಲ. ತಮ್ಮ ಶಾಸಕರ ಹತ್ರ, ಮಂತ್ರಿಗಳ ಹತ್ರ ಹೋದೇವೆ ನಾವು, UT ಖಾದರ್ ಹತ್ರ ಕೂಡ ಹೋಗಿದ್ದೇವೆ. ಆಗ ಅವರು ಒಬ್ಬ PA ಇದ್ದ, ಅವನು ಹೇಳ್ತಾ ಇದ್ದಾನೆ ಒಬ್ಬರ ಹತ್ರ, ಇವರಿಗೇನು ತಲೆ ಸರಿ ಇಲ್ಲ, ಏನ್ ನನ್ನ ಮನೆಯ ಕುರ್ಆನ್ ಕೆಳಗೆ ಬಿದ್ದಿದ್ಯಾ, ಅಲ್ಲ ನಿನ್ನ ಮನೆಯ ಕುರ್ಆನ್ ಕೆಳಗೆ ಬಿದ್ದಿದ್ದ ಅಂತ ಕೇಳುವಂತ ಒಬ್ಬ PA. ಅದೇ ತರ ಒಬ್ಬ ಮಂತ್ರಿ, ಇವರಿಗೇನು ಹುಚ್ಚ, ಬಂಟ್ವಾಳದವ್ರಿಗೆ ಏನು ಕುರ್ಆನ್ ಬೇಡ, ಮಂಗಳೂರವ್ರಿಗೆ ಯಾಕೆ ಆ ತರ ಟೆನ್ಷನ್ ಅಂತ ಹೇಳ್ತಾ ಇದ್ದೇನೆ. ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕುರ್ಆನ್ ಎಂಬ ಪದ ಅದು ನಮ್ಮ ಹೃದಯದಲ್ಲಿರುವ ನಮ್ಮ ಪವಿತ್ರವಾದ ಕುರ್ಆನ್. ಬಂಟ್ವಾಳಿಗೆ ಮತ್ತು ಮಂಗಳೂರಿಗೆ ಅಂತ ಕುರ್ಆನ್ ಬೇರೆ ಯಾವುದಿಲ್ಲ. ಅಂತ ಹೋರಾಟದಲ್ಲಿ ನ್ಯಾಯ ಸಿಕ್ಕದ ಕಾರಣ ನಾ ಪಕ್ಷವನ್ನು ಬಿಟ್ಟು ಬಂದಿದ್ದೇನೆ ಹೊರತು ನನಗೆ ಅಧಿಕಾರ ಸಿಕ್ಕಿಲ್ಲ ಅಂತ ನಾ ಬರಲಿಲ್ಲ. ಇವತ್ತು ಇಲ್ಲಿ ಹೇಳ್ತಾ ಇದ್ದಾರೆ, ಮಂತ್ರಿಯವರ ಏಕವಚನದಲ್ಲಿ ಮಾತಾಡಿದ್ರೆ, ಈಗ ಸಿದ್ದಿಕ್ ಅವರು ಹೇಳಿದ್ರು, ನನ್ನ ಇಲ್ಲಿಂದ ಕಲ್ಲಾಪಿಂದ ಹೊರಗೆ ಹೋಗ್ಲಿಕ್ಕೆ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಟ್ಟಿದ್ರು.
ಇವರು ಯಾವ ಕಾರ್ಯಕರ್ತರು ನೋಡಿದರೆ ನನಗೆ ಗೊತ್ತಿಲ್ಲ. ಆದರೆ ಅವತ್ತು ಕುತ್ಕೊಂಡಿದ್ದ ಕಾರ್ಯಕರ್ತರು, ನನ್ನ ಮೇಲೆ ಪ್ರೀತಿ ಇದ್ದಂತ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೊರತು ಇವರ ಚೇಳಗಳಲ್ಲಿ ಕುತ್ಕೊಳ್ಳಲಿಲ್ಲ. ನಾವೊಂದು ಮಾತಾಡಿದ್ದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೊನ್ನೆ ಯುಟಿಕಾದರ್ ಅವರ ತಂದೆ ವಿಷಯದಲ್ಲಿ ಮಾತಾಡಿದ ಇವರ ಒಂದೇ ಒಂದು ನಾಯಕರಿಗೆ ಅವರ ವಿಷಯದಲ್ಲಿ ಮಾತಾಡಿದ ದಮ್ಮಿಲ್ಲ ಅಂತ ನಾಯಕರುಗಳು ನನ್ನ ವಿಷಯದಲ್ಲಿ ಮಾತಾಡ್ತಾರೆ. ಇವರು ಯಾರಾದ್ರೂ ಮಾತಾಡಿದಾರ? ಇದೇ ಮೋನಾಕ್ ಅವರು ಏನು ಹೇರ್ಲಿದ್ರ ಪ್ರಭಾಕರ್ ಭಟ್ರ ವಿಷಯದಲ್ಲಿ? ಈಗ ಒಂದೇ ರಾಗ ಉಳಿತಾ ಇದ್ದಾರೆ. JDS ಪಕ್ಷಕ್ಕೆ ವೋಟ್ ಹಾಕಿದ್ರೆ ಬಿಜೆಪಿ ಬರ್ತದೆ ಅಂತ ಹೇಳ್ಕೊಂಡು. ಏನು JDS ಪಕ್ಷ ಇಲ್ಲಿ ನಿಲ್ಲಿಲ್ವಾ? ಮೊದಲು ಕೂಡ ಏನು ಮೊದಲಾಗಿ ನಾನು ನಿಂತಿದ್ದೇನಾ? ಇವರು ಹೋದ 5 ವರ್ಷ ಮೊದಲು ಹೇಳಿದ್ರು, ಎಲ್ಲ ತಂಡಗಳು ಬಂತು, ಸರ್ಕಾರದ ತಂಡ ಬಂದು ಒಂದೇ ಡೈಲಾಗ್ ಹೊಡ್ತಾ ಹೋದ್ರು, ನಾವು ಬಂದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನು ಬಂಧಿಸ್ತೇವೆ ಅಂತ ಹೇಳಿಕೊಂಡ್ರು. ಎಲ್ಲಿ ಬಂಧಿಸ್ತಿದ್ರಿ ಸ್ವಾಮಿ ನೀವು? ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನು ಬಿಡಿ, ಒಬ್ಬ ಸಾಮಾನ್ಯ ಸರಣ್ ಪಂಪೇಲ್ ಅಂತ ಬಂಧಿಸಲಿಕ್ಕೆ ತಮಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಎಲ್ಲಿ ನೀವು ಬಂಧಿಸ್ತೀರಿ? ಇದೆಲ್ಲ ಬರೇ ಎದುರಿಸಿಕೊಂಡು 5 ವರ್ಷಕ್ಕೊಮ್ಮೆ ನಮ್ಮನ್ನು ಎದುರಿಸಿಕೊಂಡು ಈ ರೀತಿ ಓಟು ಪಡೆಯುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ನಾ ಹೋರಾಟ ಮಾಡಿದ್ದೇನೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಹೋರಾಟ ಮಾಡಿದ್ದೇನೆ. ಯಾರಿಗೆ ಅನ್ಯಾಯ ಆದರೂ ಕೂಡ ಅದು ಪಕ್ಷದ ಕಾರ್ಯಕರ್ತರಾಗಲಿ ಅಲ್ಲ ಇನ್ನೊಂದು ಸಮುದಾಯದ ಯಾರಿಗಾದ್ರೂ ತೊಂದರೆ ಆದ ಕೂಡ ನಾನು ಧ್ವನಿ ಎತ್ತಿ ಮಾತಾಡ್ತಾ ಇದ್ದೇನೆ. ಅದು ಪಕ್ಷ ದ್ರೋಹ ಅಂತ ಹೇಳ್ತಾ ಇದ್ದಾರೆ, ಪಕ್ಷ ವಿರೋಧಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ರೆ ಮಾತ್ರ ನಾವು ಹೋರಾಟ ಮಾಡಬೇಕು. ಬಿಜೆಪಿ ಶಾಸಕರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಮ್ಮ ಸರ್ಕಾರ ಏನು ತಪ್ಪು ಮಾಡಿದ್ರೆ ನಾವು ಮುಚ್ಕೊಳ್ಬೇಕಾ? ಅದು ಅಶ್ರಫ್ ಕೈಯಿಂದ ಸಾಧ್ಯ ಕೂಡ ಇಲ್ಲ. ಅದು ಯಾರು ತಪ್ಪು ಮಾಡ್ತಾರೆ ಅವರ ವಿರುದ್ಧ ಹೋರಾಟ ಮಾಡೇ ಮಾಡ್ತೇನೆ ನಾನು. ಮೊನ್ನೆ ಕುಮಾರಸ್ವಾಮಿ ಅವರ ಹತ್ರ ಪಕ್ಷ ಸೇರುವಾಗ ಕೂಡ ಹೇಳಿದ್ದೇನೆ, ಅವ್ರ ಹತ್ರ ಹೇಳಿದೆ ನಾವು ಪಕ್ಷ ಬಿಟ್ಟು ಬಂದದ್ದು, ನಾವು ಹೋರಾಟದಿಂದ ನಮಗೆ ಅನ್ಯಾಯ ಆಗಿದೆ, ಆ ಹೋರಾಟದಲ್ಲಿ ಇವರು ನ್ಯಾಯ ಕೊಡ್ಲಿಲ್ಲ, ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಿದ್ದೇನೆ. ಆದರೆ ಕೂಡ ನಮ್ಮ ಹೋರಾಟ ನಾವು ಮುಂದೆ ಕೂಡ ಜಾರಿಯಲ್ಲಿ ಇರ್ತೇವೆ. ಆದರೆ ತಮ್ಮ ಸರ್ಕಾರ ಕೂಡ ತಾವು ಬಂದರೆ ಕೂಡ ಇದಕ್ಕೆ ನಮಗೆ ನ್ಯಾಯ ಕೊಡದಿದ್ದರೆ ತಮ್ಮ ವಿರುದ್ಧ ಕೂಡ ಹೋರಾಟ ಮಾಡ್ತಾನೆ ಅಂತ ಹೇಳಿದೆ ನಾನು. ಯಾದ್ರೆ ನಾವು ಸರ್ಕಾರ ನಮ್ಮ ಸರ್ಕಾರ ನಮ್ಮ ಪಕ್ಷ ನೋಡುವಂತ ವ್ಯಕ್ತಿ ನಾನಲ್ಲ. ಇವತ್ತು ನನ್ನ ಹತ್ರ ಹೇಳ್ತಾ ಇದ್ದಾರೆ ಮೇಯರ್ ಸಿಕ್ಕಿದಂತೆ. ಎಲ್ಲಿ ಕೊಟ್ಟಿದ್ರಿ ಸ್ವಾಮಿ ತಾವು ಮೇಯರ್ ಸಿಕ್ಲಿಕ್ಕೆ ಹೋರಾಟ ಮಾಡಿದೆ ನಾನು. ಏನು ಕರೆದು ತಂದು ಕೊಡ್ಲಿಲ್ಲ ನನಗೆ ಮೇಯರ್ ಸಿಗುವಾಗ ಹೋರಾಟ ಮಾಡಿದ್ದೇನೆ. ನನ್ನ ಸಹಪಾಠಿ ಕಾರ್ಪೊರೇಟ್ಗಳು ಬೆಂಬಲಿಂದ ಓಟ್ ಹಾಕಿಕೊಂಡು ನನ್ನನ್ನು ಮೇಯರ್ ಆಯ್ಕೆ ಮಾಡಿದ್ರು ಹೊರತು ಇವರು ಕರೆದು ಯಾವಾಗ ತಾನು ಒಂದು ಮುಸಲ್ಮಾನರಿಗೆ ಮೇಯರ್ ಕೊಡಂತ ಇವರ ಇಷ್ಟರಲ್ಲಿಲ್ಲ. ಆಗಿದ್ರೆ ನೀನು ಮೊನ್ನೆ ನಡೆದಂತ 5 ವರ್ಷದಲ್ಲಿ ಒಂದು ಮೇಯರ್ ತೆಗಿಸಿ ಕೊಡ್ಲಿಕ್ಕೆ ಈ ಮುಸ್ಲಿಂ ನಾಯಕರಿಗೆ ಆಗದಿದ್ದರೆ ಮತ್ತೆ ಯಾವ ಇವರು ಕೊಡ್ತಾರಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾರಾದ್ರೂ ತೆಗಿಸಿಕೊಟ್ಟಿದ್ರೆ ಇವರು 5 ವರ್ಷದಲ್ಲಿ ಒಂದು ಮೇಯರ್ ತೆಗಿಸಿಕೊಡ್ಲಿಕ್ಕೆ ಇವರ ತಾಕತ್ತಾಗ್ಲಿಲ್ಲ. ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು, ಮೀಟಿಂಗ್ ಮಾಡಿದ್ರು. ಎಲ್ಲಿ ರಾಜೀನಾಮೆ ಕೊಟ್ರು? ಜಿಲ್ಲಾ ಮಂತ್ರಿ ಹತ್ರ ಹೋದ್ರು, ನಮ್ಮ ಎಲ್ಲರೂ ರಾಜೀನಾಮೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ರು, ಕೊಡಿ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಇವರ ಒಂದು ಮುಖಕ್ಕೆ ಅವರು ಏನೋ ಮಸಿಬಲಿಸಕ್ಕೆ ಮಾಡಿದ್ರು, ಕೊಡಿ ರಾಜೀನಾಮೆ ಹೇಳಿದ್ರು. ಯಾರು ಕೊಟ್ಟಿದ್ರು ರಾಜೀನಾಮೆ? ಇವರು. ನಾನು ಹೋರಾಟ ಮಾಡಿದ್ದೇನೆ, ಏನು ತಪ್ಪನ್ನ ಹೋರಾಟ ಮಾಡುದು? ಪಕ್ಷದಲ್ಲಿ ಇದ್ದಂತ ಹೇಳಿದ್ರೆ ಯಾರಿಗೆ ಅನ್ಯಾಯ ಆವಾಗ ಸುಮ್ಮನೆ ಕುತ್ಕೊಳ್ಬೇಕಾ? ನಾನು JR ಲೋಬ ಎದುರು ನಿಲ್ಲಿಕ್ಕೆ ನಾ ತಯಾರಾಗಿದ್ದವ. ಯಾಕೆ ಅಂತ ಹೇಳಿದ್ರೆ ನಾವು ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿ ಅವರು ಗೆಲ್ಲಿಸಿದಂತ ವ್ಯಕ್ತಿಗಳು ನಾವು ಒಂದು ಶಾಸಕರಾಗಿ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಈದ್ಗಾ ಮೈದಾನಲ್ಲಿ ಈದ್ಗಾ ನಮಾಜ್ ಮಾಡುವ ಜಾಗದಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಮಾಡುವಾಗ ಅದನ್ನು ಹೋರಾಟ ಮಾಡಿ ನಿಲ್ಲಿಸಿದ ನನ್ನ ತಪ್ಪದು. ನಮಾಜ್ ಮಾಡುವ ಜಾಗವನ್ನು ರಸ್ತೆಗೆ 9 ಫೀಟ್ ರಸ್ತೆ ತೆಗೆಯುವ ಅದನ್ನು ನಿಲ್ಲಿಸಿ ಹೋರಾಟ ಮಾಡಿದ್ದು ನನ್ನ ತಪ್ಪ. ಅದು ಕುರ್ಆನ್ ಪ್ರಕರಣದಲ್ಲಿ ಹೋರಾಟ ಮಾಡಿದ್ದು ಅದು ನನ್ನ ತಪ್ಪ. ಹೇಳಿ ಬಂಧುಗಳೇ, ಹೇಳಿ. ಕುರೇಶ್ ಪ್ರಕರಣದಲ್ಲಿ ಹೋರಾಟ ಮಾಡಿದ್ದೇನೆ. ಪೊಲೀಸ್ ದೌರ್ಜನ್ಯ ಹೊಡೆದುಕೊಂಡು ಕುರೇಶಿನ ಕಿಡ್ನಿ ವಿಫಲ ಮಾಡುವಂತ ಹೊಡೆದಕ್ಕೆ ಹೋರಾಟ ಮಾಡಿದ್ದೆ, ಅದು ನನ್ನ ತಪ್ಪ. ಏನು ಕಾಂಗ್ರೆಸ್ ಪಕ್ಷದಲ್ಲಿರುವ ಕಾಂಗ್ರೆಸ್ ತಪ್ಪು ಮಾಡಿದ್ರೆ ನಾವು ಸುಮ್ಮನೆ ಕುತ್ಕೊಳ್ಬೇಕಾ? ಅದು ಯಾರಾಗಲಿ ಅದಲ್ಲ. ಅಂತವನ್ನು ಇಲ್ಲಿ ನನ್ನನ್ನು ಕರೆದ್ರು, JR ಲೋಬರ್ನು ಸೋಲಿಸುದು ಬೇಡ,
ತಾಕತ್ತಿದ್ದರೆ ನನ್ನ ಮುಂದೆ ಬನ್ನಿ ಅಂತ ಹೇಳಿದರು. ಆ ತಾಕತ್ ಅವರು ಏನು ಹೇಳಿದ್ರು, ಅವರು ಹೇಳಿದ್ದಕ್ಕೆ ನಾನು ಅದಕ್ಕೆ ಉತ್ತರ ಕೊಟ್ಟು ಅವರ ಚಾಲೆಂಜ್ಗೆ ಸ್ವೀಕಾರ ಮಾಡಿ ನನ್ನ ಕಾರ್ಯಕರ್ತರು ಇದ್ದಾರಲ್ಲ ಇವರ ಇದು ಇಟ್ಟುಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಹೇಳ್ತಾ ಇದ್ರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾನೆ. ಏನು ಅಭಿವೃದ್ಧಿ ಮಾಡಿದ್ದೀರಿ ಸ್ವಾಮಿ? ಅಭಿವೃದ್ಧಿ ಸಹಜ ಮಾಡಲೇಬೇಕು. ಅನುದಾನ ಇದೆ, 4 ಕೋಟಿ 3 ಕೋಟಿ ಒಂದು ವರ್ಷಕ್ಕೆ ಇದೆ ಅನುದಾನ, ಅದು ಮಾಡಲೇಬೇಕು. ನಾವು ಕಟ್ಟಿದ್ದಂತ ಟ್ಯಾಕ್ಸ್ ಹಣದಿಂದ ತಮಗೆ ಅನುದಾನ ಬರ್ತದೆ, ತಾವು ಮಾಡಲೇಬೇಕು. ಅದು ಪಂಚಾಯತಿ ಮೆಂಬರ್ ಇಂದ ಎಲ್ಲರೂ ಕೂಡ ಮಾಡುವಂತ ಅಭಿವೃದ್ಧಿ ಕೆಲಸ ಅದೆಲ್ಲ ಇರುವುದು. ಜನರಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು. ಅದೆಲ್ಲಿ ಕೊಟ್ಟಿದ್ರಿ ತಾವು? ಏನ್ ಮಾಡಿದ್ರಿ ಹೇಳಿ? ಪರಸ್ಪರ ಜಗಳ ಮಾಡಿಕೊಂಡು ಯಾರ ಜೈಲಿಗೆ ಕಳಿಸ್ಕೊಂಡು, ಬಳ್ಳಾರಿ ಜೈಲಿಗೆ ಕಳಿಸ್ಕೊಂಡು, ಚಿಕ್ಕ ಮನೆಯಲ್ಲಿ ಪೊಲೀಸ್ ದಾಳಿ ಮಾಡಿ 2 ಗಂಟೆ 3 ಗಂಟೆ ದಾಳಿ ಮಾಡುವಾಗ ಎಲ್ಲಿ ಇದ್ದಿರಿ ತಾವೆಲ್ಲರೂ? ಈಗ ಮತ ಕೇಳ್ತಾ ಬರ್ತಿದ್ರಲ್ಲ, ಬಿಜೆಪಿ ಬಿಜೆಪಿ ಬಂದ್ರೆ ಏನ್ ಮಾಡ್ತಿದ್ರಿ? ತಾವು ಏನ್ ಮಾಡಿದ್ರಿ ಅಂತ ಕೇಳಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ. 5 ವರ್ಷದಲ್ಲಿ ನೀವೇನು ಮಾಡಿದ್ರಿ ಹೇಳಿ? ಮೊದಲು ಇಲ್ಲಿ ಕಾರ್ತಿಕ್ ರಾಜಿನ ಕೊಲೆ ಇತ್ತು, ಏನ್ ಮಾಡಿದ್ರು? ಬಿಜೆಪಿಯ ಘಟಾನುಘಟ್ಟು ಪ್ರತಿಭಟನೆ ಮಾಡಿದ್ರು. ಇವರ ಪ್ರತಿಭಟನೆ ಮಾಡುದು ಪೊಲೀಸರು ಮುಸಲ್ಮಾನರ ಮನೆಗೆ ದಾಳಿ ಮಾಡಿ ಎಷ್ಟು ಮಂಡರನ್ನು ಅಮಾಯಕರ ಮನೆ ಕೊಂದು ಬಂದು ಹೊಡೆದಿದ್ದಾರೆ. ಮತ್ತೆ ಯಾರು ಸಿಕ್ಕಿದ್ರು? ಅದರ ಕುಟುಂಬದ ಆ ಕಾರ್ತಿರಾಜಿಯ ತಂಗಿಯವರು ಸಿಕ್ಕಿ ಬಿದ್ದ ಮೇಲೆ ಏನು ಆ ಅಮಾಯಕರ ಮೇಲೆ ಕೊಂಡೋದರ ಮೇಲೆ ತಾವು ಏನಾದ್ರು ಮಾಡಿದ್ರ? ಅವ್ರಿಗೆ ಏನಾದ್ರು ನ್ಯಾಯ ತೆಗೆಸಿಕೊಟ್ಟಿದ್ರ? ಏನಾದ್ರು ಆ ಪೊಲೀಸ್ ಠಾಣೆಯಲ್ಲಿ ಆ ಸಮಯದಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ರ ಅವರ ಮೇಲೆ ಏನು ಕ್ರಮ ತಗೊಂಡಿದ್ರ? ಏನು ಧೈರ್ಯ ಇಲ್ವಾ? ಕಾರ್ಯಕರ್ತರು ಮತ ಬೇಕು, ಮುಸ್ಲಿಂ ಸಮುದಾಯದ ಮತ ನಿಮಗೆ ಬೇಕು. ಒಂದು ನ್ಯಾಯಬದ್ಧವಾಗಿ ನ್ಯಾಯ ಕೊಡಿಸುವಂತ ತಾಕತ್ತಿಲ್ಲದಿದ್ರೆ ಮತ್ತೆ ಯಾಕೆ ಸ್ವಾಮಿ ತಮಗೆ ಈ ಜಿಲ್ಲೆಯವರು ಈ ಕ್ಷೇತ್ರದ ತಮಗೆ ಓಟ್ ಹಾಕಬೇಕು? ಒಂದು ಮಾತು ಹೇಳಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ನಾನು, ಸೋಲು ಗೆಲು ಇದ್ದದೆ ಸಹಜ, ಆದರೆ ಸೋತರ ಸಮ ಗೆದ್ದರ ಸಮ. ಈ ಕ್ಷೇತ್ರ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ನನ್ನ ಹತ್ರ. ಹೋರಾಟ ಮಾಡ್ತೇನೆ ಕೊನೆ ತನಕ, ನನ್ನ ಉಸಿರು ಇರುವ ತನಕ ಈ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಿಸುವ ಹೋರಾಟ ಖಂಡಿತವಾಗಿ ಮಾಡ್ತಾ ಇದ್ದೇನೆ ನಾನು. ಇಲ್ಲಿಂದ ಪ್ರಶ್ನೆ ಇಲ್ಲ. ಧಮ್ಕಿ ಕೊಡ್ತಾ ಇದ್ದಾರೆ, ಧಮ್ಕಿ. ಮೊನ್ನೆ ಮಂಜನಾಡಿಯಲ್ಲಿ ಮಕ್ಕಳ ಮುಂದೆ ಕೂತ್ಕೊಂಡು, ಪಾಠ ಕಲಿಯುವಂತ ಮಕ್ಕಳ ಮುಂದೆ ಕೂತ್ಕೊಂಡು ಒಂದು ಭಾಷಣ ಮಾಡ್ತಾ ಇದ್ದಾರೆ. ನಾನು ಸೋತರೆ ಗೆದ್ದರೆ 6 ಜನರನ್ನು ಬಿಡುವುದಿಲ್ಲ ಅಂತ ಹೇಳಿಕೊಂಡು. ತಾಕತ್ತಿದ್ದರೆ ಆ 6 ಜನ ಯಾರಂತ ಹೆಸರು ಹೇಳಿ, ತಾಕತ್ತಿದ್ದರೆ ಕಾದರವರೇ ಅವ್ರ ಹೆಸರು ಹೇಳ್ಬೇಕು. ಆ 6 ಜನರನ್ನು ಯಾರನ್ನು ತಾವು ಬಿಡುತ್ತಿಲ್ಲ ಅಂತ ಹೇಳಿದ್ರ ಅವರ ಹೆಸರನ್ನು ಬಹಿರಂಗಪಡಿಸಿ ತಾಕತ್ತಿದ್ದರೆ ಹೇಳಿ. ಮಾತ್ರ ಒಂದು ಹೇಳ್ತಾ ಇದ್ದೇನೆ, ಆ 6 ಜನ ಅಲ್ಲ 100 ಜನರನ್ನು ಒಂದು ಕೂದಲಾಡಿಸಲಿಕ್ಕೆ ನಾನು ಇರುವ ತನಕ ಬಿಡುದು ಅಂತ ಹೇಳಿಕ್ಕೆ ಎಚ್ಚರ ಕೊಡ್ತಾ ಇದ್ದೇನೆ ನಿಮಗೆ. ಬರೇ ನಾಟಕ ಆಡಿಕೊಂಡು ಹೆಸರು ಹೇಳಿದ್ರು. ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ರು, ತುಂಬೇದಲ್ಲಿ ಎಲ್ಲಿಯ ಒಂದು ದರ್ಗದ ಮೀಟಿಂಗ್ ಅಲ್ಲಿ ಹೇಳಿದ್ರು, ಲೋಫರುಗಳು ಇಲ್ಲಿ ಡೋಗಿ ಮಾಡಿಕೊಂಡು ಸೌದಿ ದುಬೈಲಿ ಕುತ್ಕೊಂಡು ಲೋಫರುಗಳು ಅಂತ ಹೇಳಿದ್ರು. ಅದರ ನಂತರ ಹೇಳಿದ್ರು 3 ಜನ ಅಂತ ಹೇಳಿದ್ರು. ಹೆಸರು ಹೇಳ್ತಾ ಇಲ್ಲ. ಯಾಕೆ ಹೆಸರು ಹೇಳಿಕ್ಕೆ ಎದುರಿತೀರಿ? ಧೈರ್ಯದಿಂದ ಹೆಸರು ಹೇಳ್ಬೇಕು. ಒಬ್ಬ ಸತ್ಯ ವಿಶ್ವಾಸಿ ಆದ್ರೆ ಅವನು ಯಾವತ್ತೂ ಕೂಡ ಅವನ ಹೆಸರಲ್ಲಿದ್ರೆ ಹೆಸರನ್ನು ಓಪನ್ ಆಗಿ ಚಾಲೆಂಜ್ ಆಗಿ ಹೇಳ್ಬೇಕು. ಮನಸ್ಸಲ್ಲಿ ಇಟ್ಟುಕೊಂಡು ಕೂತ್ಕೊಳ್ಳುವುದಲ್ಲ. ಮಾತಾಡ್ತಾ ಇದ್ದೀರಿ, ನನ್ನನ್ನು ಭಿಕ್ಷೆ ಬೇಡದಂತ ಮಾಡಿದಿರಿ, ನಾಮಿನೇಷನ್ ಹಾಕ್ಲಿಕ್ಕೆ ಹಣ ಕೊಡ್ತೀರಿ ಅಂತ ಹೇಳಿದಿರಿ. ಭಿಕ್ಷೆ ಬೇಡಿ, ಅದು ಕೂಡ ಕಾರ್ಯಕರ್ತರ ಭಿಕ್ಷೆ ಬೇಡಿ ಕೊಡ್ತೀರಿ ಅಂತ ಹೇಳಿದಿರಿ. ನಾನು ಸಂಪಾದಿಸಿದಂತ ಹಣ ನನ್ನ ಜೀವಮಾನದಲ್ಲಿ 3 ಬಾರಿ ಕಾರ್ಪೊರೇಟರ್ ಆಗಿ ಮೇಯರ್ ಆಗಿ ನಾನು ಸಂಪಾದಿಸಿದ್ದು ನನ್ನ ಈ ಜನರ ಪ್ರೀತಿ ಗೋತ್ರ ಹಣ ನಾ ಮಾಡಲಿಲ್ಲ. ಇನ್ನು ಕೂಡ ನನ್ನನ್ನು ತಾವು ಶಾಸಕರು ಮಾಡಿದ್ರು ಕೂಡ ನನ್ನ ಸಂಪತ್ತು ನೀವಲ್ಲದೆ ಹಣ ಸಂಪತ್ತು ನನ್ನ ಅಲ್ಲ ಅಂತ ಹೇಳಿಕೆ ನಾನು ಧೈರ್ಯ ಕೊಡ್ತಾ ಇದ್ದೇನೆ. ತಾಕತ್ ಅಂತ ಹೇಳ್ತಾ ಇದ್ದಾರೆ. ಭಿಕ್ಷೆ ಬೇಡಿಸಿದಂದ್ರೆ ದೇವರು ಅಲ್ಲಾ ತಾಲನ ಕೃಪೆಯಿಂದ ನನ್ನ ಭಿಕ್ಷೆ ಬೇಡಿದ್ರೆ ಖಂಡಿತವಾಗಿ ಭಿಕ್ಷೆ ಬೇಡ್ತೇನೆ. ಅದಕ್ಕೆ ನನಗೆ ಯಾವುದು ಕೂಡ ಇದಿಲ್ಲ. ಖಂಡಿತವಾಗಿ ಭಿಕ್ಷೆ ಬೇಡ್ತಾ ಇದ್ದೇನೆ. ನನ್ನ ಹಣೆ ಬರದಲ್ಲಿ ಅಲ್ಲಾ ತಾಲನೆ ಅದು ಬರೆದಿದ್ದರೆ ನಾನು ಭಿಕ್ಷೆ ಬೇಡಬೇಕಂದ್ರೆ ಅದಕ್ಕೆ ಖಂಡಿತವಾಗಿ ಭಿಕ್ಷೆ ಬೇಡ್ತೇನೆ. ಅದಕ್ಕೆ ನಾಚಿಕೆ ಮಾಡುವಂತ ಪ್ರಶ್ನೆ ಇಲ್ಲ. ಯಾವತ್ತೂ ಕೂಡ ಅಹಂಕಾರದ ಮಾತು ಹೇಳ್ಬಾರ್ದು. ಯಾವ ತರ ಹೇಳಿದ್ರಿ ತಾಕತ್ತು? ಈಗ ಏನಾಯ್ತು ಸ್ವಾಮಿ, ತಾಕತ್ತಿದ್ದರು ನನಗೆ 2000 ಓಟು 1000 ಓಟು ಅಂತ ಹೇಳ್ತಾ ಇದ್ರಿ. ರಾತ್ರಿ ಹಗಲು ದುಡಿತಾ ಇದ್ದೀರಲ್ಲ, ಇಲ್ಲಿ ಇಡೀ ದೇಶದ ಜನ ಬಂದು ತಮ್ಮ ಪ್ರಚಾರ ಮಾಡ್ತಾ ಇದ್ರಲ್ಲ,
ಅಜರುದ್ದೀನ್ ಬರ್ತಾರಂತ ಹೇಳಿದ್ರು, ರಾಜೀವ್ ಬಬ್ಬರ್ ಬರ್ತಾರಂತ ಹೇಳಿದ್ರು, ಘಟಾಣಿಗಟ್ಟು ಬರ್ತಾ ಇದ್ರು. ನಮ್ಮ ಹತ್ರ ಯಾರು ಇಲ್ಲ, ನಾನು ಒಬ್ಬನೇ. ನನ್ನ ಹತ್ರ ಇರುವಂತ ಈ ನಾಯಕರುಗಳಿದ್ದಾರೆ, ಇಲ್ಲಿ ಉಳ್ಳಾಲ ಕ್ಷೇತ್ರ ನಾಯಕರು, ನಮ್ಮ ಮತದಾರರು ನನ್ನೊಟ್ಟಿಗೆ ಬರ್ತಾ ಇದ್ದಾರೆ. ಯಾರು ಕೂಡ ಇಲ್ಲ. ಒಂದು ಅವಕಾಶ ಮಾಡಿಕೊಡಿ, ಒಂದು ಬಾರಿ ಒಂದು ಇಲ್ಲಿ ಕೊಟ್ಟಿದ್ರಿ. ಈ ಉಳ್ಳಾಲ ಕ್ಷೇತ್ರ ಜನರು ಬಿಜೆಪಿಗೆ ಒಮ್ಮೆ ಅವಕಾಶ ಮಾಡಿಕೊಟ್ಟಿದ್ರಿ, ಕಮ್ಯುನಿಸ್ಟ್ ಪಾರ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಒಂದು ಚಾನ್ಸ್ ನನಗೆ ಕೊಟ್ಟು ನೋಡಿ, ಒಂದು ಚಾನ್ಸ್ ನೋಡಿ. ಈ ಕ್ಷೇತ್ರ ಉಳ್ಳಾಲ ಕ್ಷೇತ್ರ ಯಾವ ರೀತಿ ಬದಲಾವಣೆ ಮಾಡ್ತಾನೆ ಅಂತ ತಾವು ಕಾದು ನೋಡಿ, ನೋಡುವ. ಯಾರ ಮನೆಗೆ ದಾಳಿ ಮಾಡ್ತಾರೆ ಅಂತ ನೋಡ್ತೇನೆ ನಾನು. ರಾತ್ರಿ 12 ಗಂಟೆ ಯಾವ ಮನೆ ಪೊಲೀಸ್ ದಾಳಿ ಮಾಡ್ತಾರೆ ನೋಡು. ಅಮಾಯಕರ ಮೇಲೆ ಯಾರಾದ್ರೂ ಪೊಲೀಸರು ಮನೆಗೆ ದಾಳಿ ಮಾಡಿದ್ರೆ ಅಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾರೆ ಭರವಸೆ ನಾನು ಕೊಡ್ತಾ ಇದ್ದೇನೆ. ನಿಮಗೆ ನ್ಯಾಯಪರ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಅದು ಹೋರಾಟ ಮಾಡಲೇಬೇಕು. ನಾವು ಎಲ್ಲ ಪೊಲೀಸರ ದೂರ್ತಾ ಇಲ್ಲ, ಎಲ್ಲ ಅಧಿಕಾರಿಗಳು ಒಳ್ಳೆ ಇದ್ದಾರೆ, ಕೆಲವರು ಮಾತ್ರ ಇದ್ದಾರೆ. ಅದು ಅಪ್ಪನಾಗ ಬಿಜೆಪಿಯವರು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಹೇಳಿದ್ದಾರೆ, ತಮಗೆಲ್ಲ ಗೊತ್ತಿದೆ. 60% ಪೊಲೀಸ್ ಠಾಣೆಯಲ್ಲಿ ಪಿಸಿಗಳಿರುವುದು ನಮ್ಮ RSS ಅವರಂತ ಅವರೇ ಖುದ್ದಾಗಿ ಬಿಜೆಪಿಯ ಶಾಸಕರು ಹೇಳಿದ್ದಾರೆ. ತಾವೇನು ಮಾಡಿದಿರಿ? ಏನಾದ್ರೂ ಆಕ್ಷನ್ ತಗೊಂಡಿದ್ರಾ? ಏನು ತನಿಖೆ ಮಾಡಿದ್ರಾ? ಇಲ್ಲ. ತಾವು ಅಲ್ಲಿ ಅವರ ಹತ್ರ ಭಾಷಣ ಮಾಡಿಸೋದು, ನಮಗೆ ಬೈಸುದು, ಮುಸಲ್ಮಾನರು ಬೈರಿ ಹೇಳುದು, ಮುಸಲ್ಮಾನ ಎದುರುಕೊಂಡು ನಮಗೆ ಓಟ್ ಹಾಕ್ಬೇಕಂತ ಒಂದು ಕನಸು ಅಂತ ಕಾಣ್ತಾ ಇದ್ರಿ. ಯಾವತ್ತೂ ಕೂಡ ನಮ್ಮ ಮತವನ್ನು ವ್ಯಾಲ್ಯೂಯೇಟ್ ಆಗೋದಿಲ್ಲವೋ, ಅದಕ್ಕೆ ವ್ಯಾಲ್ಯೂ ಬರುವುದಿಲ್ಲವೋ ಅಲ್ಲಿ ತನಕ ನಮಗೆ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ಇವರು ಈ ರೀತಿ ಅನ್ಯಾಯ ಮಾಡ್ತಾರಂತ ಹೊರತು ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಕರ್ನಾಟಕ ಪ್ರಭಾಕರ್ ಭಟ್ ಎದುರಿಸ್ತಾರೆ ಬಿಡಿ, ಅದು ಯಾರಿಗೆ ಕೂಡ ಸಾಧ್ಯ ಇಲ್ಲ. ಆದ್ರಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ, ನನಗೆ ಒಂದು ಚಾನ್ಸ್ ಕೊಡಿ, ಒಂದು ಬಾರಿ ನೋಡಿ. ನನ್ನಿಂದ ಏನಾದ್ರೂ ತಪ್ಪದ್ರಲ್ಲಿ ಬಂದರೆ ತಮ್ಮ ಹೇಳಿದ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ. ರಾಜೀನಾಮೆ ಪತ್ರ ಬಿಸಾಡಿ ಹೋಗ್ತೇನೆ. ನಾನು ಏನಾದ್ರೂ ತಪ್ಪು ಮಾಡಿದ್ರೆ, ಹೇಳಿದ ರೀತಿಯಲ್ಲಿ ಕೆಲಸ ಮಾಡದಿದ್ರೆ ಅಧಿಕಾರದ ಆಸೆ ನನಗಿಲ್ಲ, ನನಗೆ ಮಾಡ್ಲೇಬೇಕು. ಕೆಲವು ಕ್ಷೇತ್ರಕ್ಕೆ ನಾವು ಓದಿದ್ದೇವೆ. ನಿನ್ನೆ ಕೂಡ ಬಡವರು ಪಾಪ ಭರತ್ ಶೆಟ್ಟಿ ಅವರು ಒಂದು ಕಡೆ ತಕೊಂಡು ಹೋದ್ರು ದಲಿತ ಕಾಲೋನಿಗೆ. ಅಲ್ಲಿ ನೋಡುವಾಗ ತುಂಬಾ ಬೇಸರ ಆಯ್ತು. ಪಾಪ ನಡಿಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವಂತ ಜಾಗ, ಎಷ್ಟು ಜಾಗ ಇದೆ ಅಲ್ಲಿ. ಹಳ್ಳಿ ಪ್ರದೇಶದಲ್ಲಿ ನೋಡಿ ಹೋಗಿ. ನಮ್ಮ ಜಿಲ್ಲೆ, ನಮ್ಮ ಸಿಟಿಯಲ್ಲಿ ಕೆಲವು ಇಂಪ್ರೂವ್ಮೆಂಟ್ ಆಗಿರ್ಬೋದು. ಹಳ್ಳಿ ಪ್ರದೇಶದಲ್ಲಿ ಹೋಗಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಕೊಂಡು. ನನ್ನ ಮೊದಲ ಆದ್ಯತೆ ನಾವು ಕೊಡುವುದಾದ್ರೆ, ಶಾಸಕರಾದ್ರೆ ತಾವು ಮಾಡಿದ್ರೆ, ಮೊದಲು ನನ್ನ ಆದ್ಯತೆ ಕೊಡುದು ಹಳ್ಳಿ ಪ್ರದೇಶ ಇರುವಂತ ಆ ಜನರಿಗೆ ನಾನು ಕೆಲಸ ಮಾಡಿಕೊಡುವಂತ ಭರವಸೆ ಕೊಡ್ತಾ ಇದ್ದೇನೆ. ಕುಡಿಯುವ ನೀರು ವ್ಯವಸ್ಥೆ ಇಲ್ಲ, ಮಹಿಳಾ ಕಾಲೇಜುಗಳಿಲ್ಲ, ಮಕ್ಕಳು ಆಡುವಂತ ಕ್ರೀಡಾ ಗ್ರೌಂಡ್ ಇಲ್ಲ. ಏನಿದೆ ಇಲ್ಲಿ? ಏನು ಮಾಡಿದ್ರೆ ಅಂತ ಹೇಳಿ. ಏನ್ ತಪ್ಪು ಅವ್ರದ್ದಲ್ಲ, ತಪ್ಪು ನಮ್ದು. 30,000 ಓಟು ಮತಗಳಿಂದ ಲಾಸ್ಟ್ ಟೈಮ್ ವಿನ್ ಮಾಡಿದ್ದಲ್ಲ, ಅದೇ ನಮ್ಮ ತಪ್ಪು. ಯಾವತ್ತೂ ಕೂಡ ಒಬ್ಬರನ್ನು ಮಾಡುವಾಗ 500-1,000 ಓಟಿಗೆ ವಿನ್ ಮಾಡಬೇಕು, ಅದು ಆಲೋಚನೆ ಮಾಡಿ. ಯಾಕೆಂದ್ರೆ ಅಷ್ಟು ಮತ ವಿನ್ ಆದ ತಕ್ಷಣ ಅವರಿಗೆ ತಲೆ ಹಡಿತದೆ. ಯಾಕೆಂದ್ರೆ ನನ್ನನ್ನು ಯಾರಿಗೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಇಂದಿರಾ ಗಾಂಧಿ ಸೋತಿದ್ದಾರೆ, ದೇವೇಗೌಡ ಸೋತಿದ್ದಾರೆ, ಇವರು ಯಾವ ಲೆಕ್ಕ? ಮತದಾರರು ಮನಸ್ಸು ಮಾಡಿದ್ರೆ ಯಾವ ದೊಡ್ಡ ಲೆಕ್ಕನೆಲ್ಲ, ಎಷ್ಟು ದೊಡ್ಡ ಲೀಡರ್ ಆಗ್ಲಿ ಯಾವನಾಗ್ಲಿ, ಅದು ಲೆಕ್ಕನೇ ಅಲ್ಲ.